ಆದಿಮಧ್ಯಾಂತರಹಿತಳು, ಅನಾದಿ ಕಾರಣ ಸಿದ್ಧಳು, ಓಂಕಾರ ಪ್ರತಿಪಾದ್ಯಳು ಆದಂತಹ ನಿನ್ನ ದರ್ಶನ ಮಾತ್ರದಿಂದಲೇ ಅಂತರಂಗವನ್ನು ತುಂಬಿಕೊಂಡಿದ್ದಂತಹ ಭಯವೆಲ್ಲ ದೂರವಾಗಿ ಹೋಯಿತಮ್ಮ. ವಿಶಾಲವಾದಂತಹ ಜಲರಾಶಿಯ ಮಧ್ಯದಲ್ಲಿ ಕಣ್ಣೆತ್ತಿ ದೃಷ್ಟಿ ಹರಿಸಿದಷ್ಟು ಕತ್ತಲೆಯ ಮೊತ್ತವಲ್ಲದೆ ಮತ್ತೇನನ್ನೂ ಕಾಣುವುದಕ್ಕೆ ನಮಗೆ ಸಾಧ್ಯ ಆಗಲಿಲ್ಲ. ನೀರ ಮೇಲೆ ತೇಲುತ್ತಾ ತೇಲುತ್ತಾ ನಾವು 3 ಮಂದಿಗಳು ಒಂದಾದಂತಹ ಕ್ಷಣದಲ್ಲಿ ನಮ್ಮೊಳಗೆ ಒಂದು ಪ್ರಶ್ನೆ ಹುಟ್ಟಿತು, ನಾವೇನು? ಆದರೆ ಇದರ ಕುರಿತಾದಂತಹ ಯಾವ ತಿಳುವಳಿಕೆಯನ್ನು ಹೊಂದುವಲ್ಲಿ ಅಜ್ಞಾನದಿಂದ ನಮಗೆ ಸಾಧ್ಯವಾಗದೇ ಹೋಯಿತು. ಮುಂದೇನು ಅನ್ನುವಂತಹ ಭಯದಿಂದ ನಾವು ಕಾಲ ಕಳೆಯುತ್ತಿರುವಂತಹ ಕಾಲಕ್ಕೆ ಓಂಕಾರ ಧ್ವನಿಯೊಂದು ಕೇಳಿ ಬಂತಮ್ಮ. ಅದರಿಂದಲೇ ಪ್ರಚೋದಿತರಾಗಿ ಧ್ಯಾನಸ್ಥರಾದೆವು. ಆ ಕ್ಷಣದಲ್ಲೇ ನಮ್ಮ ಕಣ್ಣ ಮುಂಭಾಗದಲ್ಲಿ ನೀನು ಪ್ರಕಟಳಾಗಿ. ಹಾಗಿದ್ರೆ ಓಂಕಾರಕ್ಕೆ ಪ್ರತಿಪಾದ್ಯಳು ನೀನು ಅನ್ನುವುದು ನಮಗಿದರ ಮೂಲಕವಾಗಿ ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ಆಯಿತು. ಅಮ್ಮ, ಅಂತರಂಗದಲ್ಲಿ ಅಡಕವಾದಂತಹ ಭೀತಿ ನಿನ್ನನ್ನು ನೋಡಿದ ಕ್ಷಣದಲ್ಲೇ ನಮ್ಮಿಂದ ದೂರವಾಗಿದೆ ಅಂತಾದರೆ ಸಕಲ ಭಯ ನಿವಾರಣೆಯಾಗಿ ಉಳ್ಳವಳು ನೀನು ಅನ್ನುವುದು ನಿರ್ವಿವಾದ. ತಾಯಿ, ಕರುಣಾಸಾಗರೆಯಾದಂತಹ ನೀನು ದಾರಿಯನ್ನು ಅರಿಯದೆಯೇ ಬಳಲುತ್ತಿರುವಂತಹ ನಮ್ಮ ಕುರಿತಾಗಿ ವಿಶೇಷವಾದಂತಹ ಕರುಣೆಯನ್ನು ತೋರಿ ನಮ್ಮನ್ನು ರಕ್ಷಿಸುವುದಕ್ಕಾಗಿ ಮನ ಮಾಡಬೇಕು ಅಂತ ನಿನ್ನ ಪಾದದ್ವಂದ್ವಗಳಲ್ಲಿ ಅಜ್ಞಾನದಲ್ಲಿ ನಾವಿದ್ದೆವು ಅಂತ ಗೊತ್ತಾದದ್ದು ಒಂದು ಸಣ್ಣ ಜ್ಞಾನವೂ ಹೌದು ತಾಯಿಯದು. ಕತ್ತಲೆಯಲ್ಲಿ ತೇಲುತ್ತಾ ತೇಲುತ್ತಾ 3 ಒಂದಾದೆವು. ಧ್ವನಿಯೂ ಕೇಳಿಸಿತು. ಶಬ್ದ ಕೇಳಿದ ಮೇಲೆ ಅನ್ನಿಸಿತು ರೂಪವನ್ನು ನೋಡಬೇಕು. ಹಾಗಾದರೆ ಶ್ರವಣೇಂದ್ರಿಯ ದೃಗೀಂದ್ರಿಯದ ಜ್ಞಾನಕ್ಕೆ ಪೂರಕವಾಯಿತು, ಪ್ರೇರಕವಾಯಿತು. ನಿನ್ನಿಂದಲೇ ಅಪ್ಪಣೆ ಆಯಿತು. 3 ಒಂದಾಗಿ ನನ್ನನ್ನು ಸ್ತುತಿಸಿ. ಹಾಗಾದರೆ ನಿನ್ನ ಪ್ರತ್ಯಕ್ಷಕ್ಕೆ ನಾವು 3 ಒಂದಾಗಬೇಕು ಎಂಬ ಒಂದು ಸಣ್ಣ ಜ್ಞಾನವೂ ನಮಗೆ ಗೊತ್ತಾಯಿತು. ನಿನ್ನಿಂದಲೇ ನಾವು ಸ್ಪಷ್ಟ ಆಯಿತು. ಕಾರಣ ಇಲ್ಲದೆ ಕಾರ್ಯ ಇಲ್ಲ, ಆ ಕಾರ್ಯದ ಹಿಂದೆ ಬಲವತ್ತರವಾದ ಕಾರಣ ಇದೆ ಎನ್ನುವುದು ನಮ್ಮ ನಂಬಿಕೆ. ಆ ಕಾರಣದಿಂದ ಕೇಳುತ್ತೇವೆ, ಅಮ್ಮ ಯಾತಕ್ಕೆ ಜನ್ಮವನಿಟ್ಟಿಯೇ? ನಮ್ಮನ್ನು ಯಾಕೆ ಸೃಷ್ಟಿ ಮಾಡಿದಿ? ಮಾಡಿದ ಕಾರಣ ಮುಂದೆ ಕೆಲಸ ಉಂಟು, ಸುಮ್ಮನೆ ಅಲ್ಲವಲ್ಲ. ಇನ್ನೇತರ ಕಾರ್ಯಗಳಿಹುದು ನಮಗೆ, ಒಬ್ಬ ನನಗೆ ಅಲ್ಲ, ಸಮಷ್ಟಿಯಿಂದಲೇ ನಾ ಪ್ರಶ್ನಿಸ್ತೇನೆ. ನಮಗೇನು ಕೆಲಸ? ಕರುಣಾಮಯಿಯಾದಂತಹ ನೀನು ಸಂಪ್ರೀತಿಯಿಂದ
ಇದನ್ನು ಅರುಹಬೇಕು. ನಮ್ಮಿಂದ ಏನೆಲ್ಲ ಮಾಡಿಸಿಕೊಳ್ಳುವ ಸಂಕಲ್ಪ ಮಾಡಿದ್ದೆ ನೀನು ಅಂತ ನಮಗೆ ಗೊತ್ತಿಲ್ಲ. ಅದಕ್ಕೆ ನಮ್ಮನ್ನು ಸಿದ್ಧಗೊಳಿಸಿ, ನಮ್ಮನ್ನು ಬದ್ಧರಾಗಿಸಿ, ನಮಗೆ ಪಥ ನಿರ್ದೇಶನವನ್ನು ಮಾಡಬೇಕು ತಾಯಿ. ಮೊರೆ ಹೊಕ್ಕಿದ್ದೇವೆ. ಜಯ 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 ಜಯ. ಚಿತ್ತರಾಗಿ ನಿನ್ನ ಮೋರೆಯನ್ನು ನೋಡುತ್ತಾ ಇದ್ದೇವೆ. ಇದರಿಂದ ಒಂದನ್ನು ನಾವು ಅರ್ಥವಿಸಿಕೊಂಡಿದ್ದೇವಮ್ಮ. ನಮಗೆ ಜನನಿ ನೀನು, ನಿನ್ನಿಂದ ಜನ್ಯರು ನಾವು ಎನ್ನುವುದು ಅರ್ಥ ಆಯಿತು. ಆದರೆ ಯಾವುದೇ ಒಂದು ಜೀವಿ ಎನ್ನುವುದು ಜನ್ಮಕ್ಕೆ ಬರಬೇಕು ಅಂತಾದರೆ ಕಾರ್ಯ ಕಾರಣ ಎನ್ನುವುದು ಬೇಕಾಗುತ್ತದೆ. ಈ ತುಂಬಿದಂತಹ ಜಲರಾಶಿಯ ಮಧ್ಯದಲ್ಲಿ ನೀನಲ್ಲದೆ ಅನ್ಯರ್ಯಾರಿದ್ದಾರೆ? ಅನ್ಯರು ಅಂತ ನಮಗೆ ಬೇರೆ ಕಾಣಿಸುವುದು ತುಂಬಿದಂತಹ ಜಲರಾಶಿ ಮಾತ್ರ. ಬೇರೆ ಯಾರೂ ಕಾಣಿಸ್ತಾ ಇಲ್ಲ ಅಂತಾದರೆ ನಮಗೆ ಸರಿಯಾದ ಪಥ ನಿರ್ದೇಶನವನ್ನು ಮಾಡಬಲ್ಲವಳು, ಮಾಡಬೇಕಾದವಳು, ಮಾಡುವಂತಹ ಸಾಮರ್ಥ್ಯವುಳ್ಳವಳು ನೀನು ಎನ್ನುವುದನ್ನು ಅರ್ಥವಿಸಿಕೊಂಡು ನಿನ್ನಲ್ಲಿ ಜ್ಞಾನವಿಹೀನರಾದಂತಹ ಮಕ್ಕಳಂತೆ ಕರವೊಡ್ಡಿ ಬೇಡ್ತಾ ಇದ್ದೇವೆ. ನಮ್ಮ ಜನ್ಮ ಯಾಕೆ, ನಮ್ಮಿಂದಾಗಬೇಕಾದ ಕಾರ್ಯ ಏನು ಎನ್ನುವುದನ್ನು ಸವಿಸ್ತಾರವಾಗಿ ಹೇಳಬೇಕು ಮಾತೆ. ಜಯ 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 ಜಯ. ಹರಿ ಹರಿ ಹರ ಕಣ್ಣೀರು ಹರಿಸುತ್ತಿರುವ ನನ್ನ ಮುದ್ದು ಮಕ್ಕಳೇ, ಏಳಿರಿ, ಎದ್ದೇಳಿರಿ, ಸದ್ಧೈರ್ಯವನ್ನು ತಾಳಿರಿ. ಇದು ಅಭಯಪ್ರದಳಾಗಿದ್ದೇನೆ. ಓಂಕಾರ ಸ್ವರೂಪಿಣಿಯು, ಆದಿ ಮಧ್ಯಾಂತರ ಹಿತಳು, ಇಚ್ಛಾಶಕ್ತಿ ಸಂಯುಕ್ತಳು ಆದಂತಹ ನಾನೇ ನಿಮ್ಮ ಜನನಿ. ಮುಂದಕ್ಕೆ ನಿಮ್ಮನ್ನು ಕರೆಯುವರಿ ಒಂದೊಂದು ಹೆಸರನ್ನಿರಿಸುವಳಿದ್ದೇನೆ. ಗೌರವರ್ಣದಿಂದ ಕೂಡಿರುವಂತಹ ನೀನೇ ಬ್ರಹ್ಮ ಮಹಾಪ್ರಸಾದ. ನೀಲವರ್ಣದಿಂದ ಕಂಗೊಳಿಸುವಂತಹ ನೀನೇ ವಿಷ್ಣು. ತ್ರಿನೇತ್ರಧಾರಿಯಾಗಿ ಸ್ಫಟಿಕ ಸದೃಶನಾದಂತಹ ನೀನೇ ಮಹೇಶ್ವರ. ಮಕ್ಕಳೇ, ನಿಮ್ಮಿಂದ ಮುಂದಕ್ಕೆ ಘನವಾದ ಕಾರ್ಯಗಳಾಗಬೇಕಿದೆ. ಗಾಯ
ಪ್ರಪಂಚವು ಲಯವಾಗಿದೆ. ಅದರ ಪುನರಪಿ ಸೃಜಿಸಿ ಪಾಲಿಸಿ ಲಯಗೊಳಿಸುವುದಕ್ಕಾಗಿ ನಿಮ್ಮ ಮೂವರ ಸೃಷ್ಟಿಯನ್ನು ಮಾಡಿದ್ದೇನೆ. ಇರುವುದಕ್ಕೆ ಕ್ಷೇತ್ರ, ಮಾಡುವುದಕ್ಕೆ ಉದ್ಯೋಗ, ಧರಿಸುವುದಕ್ಕೆ ಗುಣವನ್ನು ಗ್ರಹಿಸುತ್ತೇನೆ. ಯಾರಿಗೆ ಯಾವುದೆಂದು ನೀನೇ ಸತ್ಯಲೋಕದಲ್ಲಿದ್ದುಕೊಂಡು ಸೃಷ್ಟಿಯ ಕಾರ್ಯವನ್ನು ಮಾಡು ಕಂದ. ವಿಷ್ಣು ಸಾತ್ವಿಕ ಗುಣಭರಿತನಾಗಿ ವೈಕುಂಠದಲ್ಲಿದ್ದುಕೊಂಡು ಪಾಲನಾ ಕಾರ್ಯವನ್ನು ಮಾಡು ಮಗನೇ. ಮಹೇಶ್ವರ ತಾಮಸ ಗುಣಭರಿತನಾಗಿ ಕೈಲಾಸದಲ್ಲಿದ್ದುಕೊಂಡು ಲಯದ ಕಾರ್ಯವನ್ನು ಮಾಡು ಕಂದ. ಓ ನನ್ನ ಮುದ್ದು ಮಕ್ಕಳೇ, ನಿಮಗೆ ಕೊಟ್ಟಂತಹ ಧರ್ಮ ರಕ್ಷಣಾ ಕಾರ್ಯವನ್ನು ಮಾಡುವಂತಹ ಸಂದರ್ಭದಲ್ಲಿ ಸಂತೋಷದಿಂದ ಮಾಡಿರಿ ಎಂದಾದರೆ ನಿಮ್ಮೆಲ್ಲರ ಪಾಲಿಗೆ ಶುಭದಾಯಕಿಯಾಗಿ ನಾನಿರುತ್ತೇನೆ ಮಕ್ಕಳೇ. ಅಮ್ಮ ತಾಯಿ, ನಿನ್ನ ಆಜ್ಞೆಯನ್ನು ಶಿರೋಧಾರ್ಯವಾಗಿ ಸ್ವೀಕರಿಸಿ ಕರ್ತವ್ಯ ಮುಖರಾಗುವಲ್ಲಿ ನಮಗೆ ಬಹಳ ಸಂತೋಷವಿದೆ. ಆದರೆ ಎಲ್ಲಾದರೂ ಮುಂದೊಂದು ದಿನ ನಮ್ಮಿಂದ ಪರಿಹರಿಸುವುದಕ್ಕಾಗದೇ ಇದ್ದಂತಹ ಸಂಕಟಗಳೋ ಸಂಕಷ್ಟಗಳೋ ಒದಗಿದರೆ ನಾವು ಹೇಗೆ ಮುಂದುವರಿಯಬೇಕು? ಕಷ್ಟವೇ ಕಷ್ಟ ಮಾಡುವಂತಹ ಸಂದರ್ಭದಲ್ಲಿ ದುಷ್ಟರಿಂದ ಕಷ್ಟ ಬಂತು ಎಂದಾದರೆ ಏಕೋ ಭಕ್ತಿಯಿಂದ ನನ್ನನ್ನೇ ಧ್ಯಾನಿಸಿ ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ನಿಮ್ಮ ಕಷ್ಟವನ್ನು ದೂರೀಕರಿಸುತ್ತೇನೆ. ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ.
ಅಮ್ಮ ಹೊರಟು ಹೋದ ಮೇಲೆ ಬಂದ ಉತ್ಸಾಹವೇ ಬೇರೆ. ನಿನ್ನ ಮುಖ ನೋಡುವಾಗಲೇ ಗೊತ್ತಾಗ್ತದೆ, ಬಹಳ ವ್ಯತ್ಯಾಸ ಕಾಣ್ತದೆ. ಹೌದೌದು, ಶೈಲಿಯಲ್ಲಿ ಬದಲಾವಣೆ ಅಲ್ವಾ? ಹೌದು. ಅಮ್ಮ ಇರುವಲ್ಲಿವರೆಗೆ ನಮ್ಮನ್ನೆಲ್ಲ ನೋಡಿಕೊಳ್ಳುವುದಕ್ಕೆ ನಾನಿದ್ದೇನೆ ಅಮ್ಮನೇ ಹೇಳಿದ್ದು. ಹೌದಾ? ನಾವು ಮೂವರು ಒಂದಾಗಿ ಪ್ರಾರ್ಥನೆ ಮಾಡಿದೆವು, ತಾಯಿಯ ಪ್ರತ್ಯಕ್ಷ ಆಯಿತು. ಹೌದು. ಇರುವುದಕ್ಕೆ ಊರು, ಗುರುತಿಸುವುದಕ್ಕೆ ಹೆಸರು, ಗುಣಕ್ಕೆ ತಕ್ಕ ಬಣ್ಣ ಎಲ್ಲ ಅಮ್ಮ ಕೊಟ್ಲು. ಅಮ್ಮ ಮನೆಯಲ್ಲಿದ್ದಾಳೋ ಮಕ್ಕಳೆಲ್ಲ ಅಮ್ಮನ ಆಶ್ರಯದಲ್ಲಿ. ಹೊರಟು ಹೋದ್ಲು ತಾಯಿ. ಹೊರಟು ಹೋದ ಮೇಲೆ ನನಗೆ ಹೊಳೆಯಿತು, ಓ ಇನ್ಯಾರು ಮುಂದೇನು ಅಂತ ಹೊಡೆದದ್ದು. ಅಮ್ಮ ಇರುವಲ್ಲಿವರೆಗಿಲ್ಲ, ಮೂವರಿಗೂ ಬೇರೆ ಬೇರೆ ಉದ್ಯೋಗ, ಇರುವುದಕ್ಕೆ ಬೇರೆ ಬೇರೆ ಊರು, ಇತ್ಯಾದಿ ಇತ್ಯಾದಿ. ನಾ ಹೇಳಿದ್ದನ್ನು ಸರಿ ಕೇಳಬೇಕು ಮಾತ್ರ. ಹೌದೇ? ಹೌದೌದು, ಗಂಭೀರವಾದ ವಿಷಯ. ಕೇಳುವ. ಹಾಗೆಂತ ದೀರ್ಘ ಇಲ್ಲ, ದೀರ್ಘ ಇಲ್ಲ, ದೀರ್ಘ ಆಗಬಾರ್ದು. ಆಗಬಾರದು. ನೀವು ಗಮನಿಸಬೇಕು. ನನಗೆ ಕೊಟ್ಟದ್ದು ಸೃಷ್ಟಿಸುವ ಕಾರ್ಯ. ಸೃಷ್ಟಿಸುವ ಕಾರ್ಯವಿದು ಅತ್ಯಂತ ಶ್ರೇಷ್ಠವಾದದ್ದು, ಅತ್ಯಂತ ಘನವಾದದ್ದು ಅಂತ ನನಗೆ ಅನ್ನಿಸಿತು. ಸೃಷ್ಟಿ ಮಾಡಬೇಡುವ, ಮೊದಲು ನನ್ನನ್ನು ಕರೆದು ಆವಾಗ ನನಗೆ ಆಯಿತು. ಮೊದಲು ನನ್ನನ್ನು ಕರೆದದ್ದು ಒಂದು ಜ್ಯೇಷ್ಠತ್ವ ನನಗೆ ಬಂತು ಅಂತಲೇ ತಿಳ್ಕೊಂಡೆ ನಾರಾಯಣ. ನಾನು ನನ್ನನ್ನು ಮೊದಲು ಕರೆದ ಕಾರಣ, ನಾಮಕರಣವನ್ನು ಮೊದಲು ಮಾಡಿದ್ಲು ತಾಯಿ. ಹೌದು. ಹಾಗಾದ ಕಾರಣ ಒಂದು ಶ್ರೇಷ್ಠತ್ವ ಜ್ಯೇಷ್ಠತ್ವ ಅಮ್ಮನೇ ಗುರುತಿಸಿದ್ಲು ನನ್ನಲ್ಲಿ ಅಂತ ನನಗೆ ಕಂಡದ್ದು. ಅಮ್ಮ ಬರುವ ಮೊದಲು ನನಗೆ ಏನೂ ಕಾಣಲಿಲ್ಲ, ಏನು ಹೊಳಿಲಿಲ್ಲ, ಯಾರಿಗೂ ಏನೂ ಕಾಣಲಿಲ್ಲ, ಏನೂ ಕಾಣಲಿಲ್ಲ. ರಜೋಗುಣವನ್ನು ಕೊಟ್ಲು, ನಾಮಕರಣ ಮಾಡಿದ್ಲು, ಸೃಷ್ಟಿಯ ಕೆಲಸ ಮಾಡಿದ್ರು. ಅವಾಗ ನಾನು ಆಲೋಚನೆ ಮಾಡಿದರೆ ಅರಿತಾರೆ, ಸರಿಯಾಗಿ ನಾವು ಆಲೋಚನೆ ಮಾಡಿದರೆ ತಿಳ್ಕೊಂಡ್ರೆ ತಿಳ್ಕೊಳ್ಳುವ ಅಂಶ ಉಂಟು. ನಾನು ಹಿರಿಯವನೇ ಅಂತಲೇ ನನಗೆ ಅನ್ನಿಸ್ತದೆ. ಹೌದು ಹೌದೌದು, ಹಿರಿಯವನೇ. ಹೌದೌದು, ಹಿರಿಯವನೇ. ಮೊದಲು ಕರೆದಲು, ಉದ್ಯೋಗ ಕೊಟ್ಲು. ಅದು ಹಾಗೆ ಸತ್ಯಲೋಕಕ್ಕೆ ಹೋಗು, ಸತ್ಯಲೋಕಕ್ಕೆ. ಆ ಲೋಕದ ಹೆಸರೇ ಸತ್ಯ. ಪ್ರಪಂಚದಲ್ಲಿ ಅತ್ಯಂತ ಎತ್ತರದಲ್ಲಿ, ಆತ್ಯಂತಿಕವಾದ ಎತ್ತರದಲ್ಲಿರುವುದು ಸತ್ಯಲೋಕ ಅಂತ ನನಗೆ ಈಗ ಹೊಳೆದದ್ದು. ಅರೆಕ್ಷಣ ಮೊದಲು ಹೊಳಿಲಿಲ್ಲ. ಸತ್ಯಲೋಕದಲ್ಲಿರುವುದು ಬಣ್ಣದಿಂದಲೂ ನೋಡಬೇಕು. ಗೌರವರ್ಣ, ಗೌರವರ್ಣ, ಗೌರವ, ಬಣ್ಣದಿಂದಲೂ ಗೌರವ. ಹೆಸರು ಬ್ರಹ್ಮ. ಹೇಳುವಾಗಲೇ ಒಂದು ತುಂಬಿ ಬರುವುದದು ಬ್ರಹ್ಮ, ವಿಷ್ಣು, ನಾರಾಯಣ, ಈಶ್ವರ, ಯಾಕಂದ್ರೆ ಪರಮೇಶ್ವರ, ಬ್ರಹ್ಮ. ಹೆಸರು ತುಂಬಿ ಬಂತು. ಲೋಕವು ಅತ್ಯಂತ ಎತ್ತರದ ಸತ್ಯಲೋಕ. ಆ ಕಾರಣದಿಂದ ನೀವು ಸರಿಯಾಗಿ ಆಲೋಚನೆ ಮಾಡಿ, ಈ ಮೂರೂ ಮಂದಿಯಲ್ಲಿ ನಾನು ಹಿರಿಯಮ ಅಂತ ಅನಿಸಿದ್ದು. ಹಾಗಾದ ಕಾರಣ ಬೇಕಾದರೆ ನೀವು ಬ್ರಹ್ಮದೇವರು ಅಂತ ಹೇಳಿದರೆ ಸಂತೋಷವೇ, ಬ್ರಹ್ಮದೇವರು ಅಂತ ಹೇಳಿದರೆ ಸಂತೋಷವೇ. ಅಣ್ಣ ಅಂತ ಹೇಳಿದರೆ ಮತ್ತೂ ಸಂತೋಷ, ಬೇಸರ ಆಗುವುದಿಲ್ಲ. ಅಥವಾ ಹಿರಿಯಮ, ದೊಡ್ಡಮ, ಯಜಮಾನ. ಒಂದು ಯಜಮಾನ ಬೇಕು ವಿಷ್ಣು, ಬೇಕು. ಯಜಮಾನಿಕೆ ಇಲ್ಲದಿದ್ದರೆ ಒಟ್ಟು ವ್ಯವಸ್ಥೆಯಲ್ಲಿ ಒಬ್ಬನೇ ಇದ್ರೆ ತೊಂದರೆ ಇಲ್ಲ. ಎಲ್ಲರೂ ಯಜಮಾನರಾದ್ರೂ ಕಷ್ಟ, ಎಲ್ಲರೂ ಯಜಮಾನಾದ್ರೂ ಕಷ್ಟ. ಹಾಗಾದ ಕಡೆ ಒಂದು 3 ಜನ ಇರುವಾಗ 3ರಲ್ಲಿ ಯಾರು ಅಂತ ಒಂದು ಬೇಡ, ಒಂದು ಹೇಳಲಿಕ್ಕೆ ಮಾಡಲಿಕ್ಕೆ ಅಲ್ವೋ? ಹಾಗೆ ನೀವಿಬ್ಬರು ನನ್ನ ಜ್ಯೇಷ್ಠತ್ವವನ್ನು ಒಪ್ಪಿದ್ರಾದೀತೋ ಅಂತ ನನಗೆ ಅನ್ನಿಸುವುದು.
ಅಮ್ಮ ಅಂತರ್ಧಾನವನ್ನು ಹೊಂದಿ ಅರಕ್ಷಣದ ಕಾಲವಷ್ಟೇ ಕಳೆದದ್ದು. ಧ್ಯಾನಸ್ಥರಾಗಿದ್ದೆವು. ಅಮ್ಮ ನಮ್ಮ ಮುಂಭಾಗದಲ್ಲಿ ಪ್ರಕಟಳಾಗಿ ನಮಗೊದಗಿಸಿದಂತಹ ಭವಿಷ್ಯದ ಕುರಿತಾದಂತಹ ಒಂದು ವ್ಯವಸ್ಥೆಯ ಬಗ್ಗೆ ಮನನ ಮಾಡ್ತಾ ನಾನು ಉಳಿದಿದ್ದೆ. ಆ ಕ್ಷಣದಲ್ಲಿ ಕರೆದು ನಮ್ಮನ್ನು ಮಾತನಾಡಿಸುವುದಕ್ಕೆ ನೀನು ಮುಂದಾದ. ಏನೋ ಅಮ್ಮ ಹೇಳಿದಂತಹ ಉದ್ಯೋಗದಲ್ಲಿ ಮುಂದುವರಿಯುವಲ್ಲಿ ನೀನು ಉತ್ಸಾಹಿತನಾಗಿ ಸಿದ್ಧನಾದೆ ಅಂತ ನಾನು ಭಾವಿಸಿದ್ದೆ. ಈಗ ನೋಡಿದರೆ ಅದಲ್ಲ. ನಮ್ಮೊಳಗಿನ ಒಂದು ವ್ಯವಸ್ಥೆಯನ್ನು ನೀನು ಮನಗಂಡಿದ್ದಿ. ಅದನ್ನು ನಮ್ಮ ಮುಂಭಾಗದಲ್ಲಿ ಹೇಳಿ ನಮ್ಮ ಒಪ್ಪಿಗೆಯನ್ನು ನೀನು ನಿರೀಕ್ಷಿಸುತ್ತಾ ಉಳಿದಿದ್ದ. ಏನಯ್ಯ ಇದು? ಹರಕ್ಷಣದಿಂದ ಮೊದಲು ನೀನಾರು ನಾನಾರು ಇವನಾರು ಇದನ್ನು ಗುರುತಿಸುವುದಕ್ಕೆ ನಮಗೆ ಸಾಮರ್ಥ್ಯ ಇರಲಿಲ್ಲ. ಅಗಾಧವಾದಂತಹ ಜಲರಾಶಿಯಲ್ಲಿ ಒಂದೊಂದೆಡೆಯಿಂದಲೂ ನಾವು ತೇಲುತ್ತಾ ತೇಲುತ್ತಾ ಬಂದು ಒಂದಾದವರು. ಒಂದಾದ ಮೇಲೆ ನಮಗೇನೋ ಒಂದು ಶರೀರವಾಣಿ ಕೇಳಿಸಿತು, ಒಂದು ಪ್ರಚೋದನೆ ಸಿದ್ಧವಾಯಿತು. ಅಮ್ಮನನ್ನು ಧ್ಯಾನಿಸುವುದಕ್ಕೆ ನಾವು ಮುಂದಾದೆವು. ಅಮ್ಮ ಪ್ರಕಟಳಾಗಿ ನಮಗಿಷ್ಟೆಲ್ಲ ಅನುಕೂಲಗಳನ್ನು ಒದಗಿಸಿಕೊಟ್ಟು. ಇದು ಏನನ್ನು ಸೂಚಿಸ್ತದೆ? ನಾವು ಮೂವರು ಒಂದಾಗಿದ್ದ ಕಾಲಕ್ಕೆ ಯಾರು ನಮ್ಮನ್ನು ಸೃಷ್ಟಿಸಿದ್ದಾಳೆ ಅವಳಾದರೂ ಅನುಗ್ರಹಿಸುವುದಕ್ಕೆ ಮುಂದಕ್ಕೆ ಬರ್ತಾಳೆ. ನಾವು ಭಿನ್ನ ಭಿನ್ನರಾಗಿ ಹೋದರೆ ಆ ಅಮ್ಮನ ಅನುಗ್ರಹದಿಂದಲೇ ನಾವು ದೂರವಾಗಿ ಉಳಿಯುವಂತಹ ಸನ್ನಿವೇಶವೊಂದು ಒದಗುತ್ತದೆ. ಇಲ್ಲದೆ ಹೋದರೆ ಮೊದಲಾಗಿ ನಿನಗೆ ಪ್ರಕಟಳಾಗಿ ನಿನಗೊಂದು ಹೆಸರನ್ನು ಉದ್ಯೋಗವನ್ನು ಕೊಟ್ಟು ಆಮೇಲೆ ನನ್ನ ಮುಂಭಾಗದಲ್ಲಿ ಕಾಣಿಸಿಕೊಂಡು ಅವನ ಮುಂಭಾಗದಲ್ಲಿ ಕಾಣಿಸಿಕೊಂಡು ಆ ತಾಯಿಗೊಂದು ಅನುಕೂಲವನ್ನು ಒದಗಿಸಿಕೊಡಬಹುದಿತ್ತಲ್ಲ. ಮಾಡಲಿಲ್ಲ ಅನ್ನುವುದರ ಧ್ವನಿ ಏನು? ನಾವು ಸದಾ ಕಾಲ ಏಕಮತವನ್ನು ಹೊಂದಿ ಐಕ್ಯಭಾವದಿಂದಲೇ ಕಾಲವನ್ನು ಕಳೆಯಬೇಕಾದವು ಅನ್ನುವುದನ್ನು ಪರೋಕ್ಷವಾಗಿ ಆ ತಾಯಿ ನಮಗೆ ತೋರಿಸಿಕೊಟ್ಟಿದ್ದಾಳೆ ಅಂತ ನಾನು ಭಾವಿಸ್ತೇನೆ. ಒಮ್ಮೆಲೆ ರಜೋಗುಣ ಭರಿತನಾಗಿ ತಾನೇ ಆಧಿಕ್ಯವನ್ನು ಹೊಂದಿದವ ಅನ್ನುವಂತಹ ಭಾವದಿಂದ ನೀನು ಆಡುವುದಕ್ಕೆ ಹೊರ. ಅಮ್ಮ ಹೋಗುವಲ್ಲಿವರೆಗೆ ಆ ಭಾವವೇ ನನ್ನಲ್ಲಿ ಹುಟ್ಟಲಿಲ್ಲ. ತಕ್ಷಣ ನನ್ನಲ್ಲಿ ಆ ಭಾವ ಹುಟ್ಟಿ. ಅದೇ ನಮಗಿಂತ ಅಧಿಕರೊಬ್ಬರಿದ್ದಾರೆ ಅನ್ನುವಂತಹ ಭಾವ ನಮ್ಮಲ್ಲಿರುವ ಕಾಲ ನಾವು ತಲೆ ತಗ್ಗಿಸಿಕೊಂಡೇ ಉಳಿಯುವಂತಹ ಸ್ಥಿತಿ ಆಗುತ್ತದೆ. ಅವರಿಲ್ಲದೆ ಆದರೆ ಈಗ ನಾವೇ ದೊಡ್ಡವರು ಅನ್ನುವಂತಹ ಭಾವ ಒದಗುತ್ತದೆ. ಅದು ರಜೋಗುಣದ ಸ್ವಭಾವವೇ ಹಾಗೆ. ರಜೋಗುಣಕ್ಕೆ ಅಧಿಪನಾಗಿ ನಿನ್ನನ್ನು ಆ ತಾಯಿ ನಿಯೋಜಿಸಿದರು. ಅದರ ಅರ್ಥ ಏನು? ರಜೋಗುಣವನ್ನು ನೀನು ಆಳುವವನಾಗಬೇಕು ಅಂತ ಅರ್ಥ. ರಜೋಗುಣವೇ ನಿನ್ನನ್ನು ಆಳುವ ಸ್ಥಿತಿ ಬರಬಾರ್ದಲ್ಲ. ಇದು ನಿನ್ನ ದೌರ್ಬಲ್ಯ. 3 ಮಂದಿಗಳು ನಾವಿದ್ದೇವೆ, ನಾನೊಬ್ಬನೇ ಮೂವರಲ್ಲಿ ಅಧಿಕ ಅನ್ನುವಂತಹ ಮನೋಭಾವ ಬಂದದ್ದಿದೆಯಲ್ಲ, ಆ ಮದ ಬಂದದ್ದು ಅದು ರಜೋಗುಣಕ್ಕೆ ನೀನು ಅಧೀನನಾದದ್ದರ ದ್ಯೋತಕ. ನೀನು ಅಧೀನನಾಗಬೇಕಾದವಲ್ಲ, ರಜೋಗುಣವನ್ನು ಆಳಬೇಕಾದ. ನಮಗಮ್ಮ ಕೊಟ್ಟದ್ದೇನು? ಸೃಷ್ಟಿ ಸ್ಥಿತಿ ಲಯಾದಿ ಕರ್ತವ್ಯಗಳನ್ನು ಸಾಂಗವಾಗಿ ನೆರವೇರಿಸುವಲ್ಲಿ ಅಮ್ಮ ಒಂದು ವ್ಯವಸ್ಥೆಯನ್ನು ಕಂಡುಕೊಂಡಿದ್ದಾಳೆ. ನಮಗ ಆ ಹೊಣೆಯನ್ನು ಒದಗಿಸಿಕೊಟ್ಟಿದ್ದಾಳೆ. ಅಮ್ಮ ಹೇಳಿದ ಕೆಲಸ ಮಾಡುವುದಕ್ಕಿದ್ದವರು ನಾವು. ಈಗ ನಾವಾಗಿ ನಮಗೊಂದು ಸ್ವತಂತ್ರವಾದಂತಹ ಕರ್ತವ್ಯವನ್ನು, ಸ್ವತಂತ್ರವಾದಂತಹ ವೃತ್ತಿಯನ್ನು ಮಾಡುವಲ್ಲಿ ಸಮರ್ಥರಹುದು ಅಂತಾದರೆ ನಮ್ಮ ಒಂದು ಹೆಗ್ಗಳಿಕೆಯನ್ನಾದರೂ ಹೇಳಿಕೊಳ್ಳಬಹುದು. ಯಾರ ಮುಂಭಾಗದಲ್ಲೂ ತಲೆಬಾಗಬೇಕಾದದ್ದಿಲ್ಲ. ಸ್ವಾವಲಂಬನೆ ನಮ್ಮ ಬದುಕು. ಆದದ್ದರಿಂದ ನಾನೇ ದೊಡ್ಡಮ್ಮ, ಹೀಗಾಡಿದ್ರೂ ನಡೆಯುತ್ತದೆ. ಇದು ಅಮ್ಮ ಹೇಳಿದ ಕೆಲಸ. ಇನ್ನೂ ಸರಳವಾಗಿ ಹೇಳುವುದಾದರೆ ಆ ತಾಯಿಯ ಇಚ್ಛೆಯಂತೆ ಊಳಿಗವನ್ನು ಮಾಡುವುದಕ್ಕಿದ್ದ ಆಳುಗಳು ನಾವು. ಮತ್ತೆ ನಮ್ಮದಲ್ಲಿ ದೊಡ್ಡದು ಸಣ್ಣದು ಎಂಥದ್ದು ಮೂವರು ಒಂದೇ ಅನ್ನುವಂತಹ ಮನೋಭಾವದಿಂದ ಕರ್ತವ್ಯವನ್ನು ಎಸಗುವುದೇ ಒಳ್ಳೆಯದು ಅಂತ ನನಗನ್ನಿಸ್ತದೆ. ನಿನ್ನ ಭಾವವನ್ನು ನಾನು ಒಪ್ಪಬಹುದು ಅಂತ ಕೇಳಿದರೆ ರಜೋಗುಣವನ್ನು ನಾನು ಆಳಬೇಕು. ನನಗೆ ಮೂಡಿದ್ದೇನು ಅಂದ್ರೆ ರಜೋಗುಣ ಆಳುವುದಕ್ಕಿರುವುದು. ಆ ಕಾರಣದಿಂದ ನೀವಿಬ್ಬರೂ ನನ್ನ ಆಳುಗಳು, ನಾನು ಆಳುವವ. ನನ್ನ ಯಜಮಾನಿಕೆಯನ್ನು ನೀವು ಒಪ್ಪಬೇಕು ಅಂತ ನನಗೆ ಕಂಡದ್ದು ಅಲ್ಲ. ಎಲ್ಲರ ಅಭಿಪ್ರಾಯಕ್ಕೂ ಮನ್ನಣೆ ಉಂಟು, ಇಲ್ಲದೇ ಇದ್ದದ್ದೇನೂ ಅಲ್ಲ. ಆದ್ರೆ ಏಕಾಭಿಪ್ರಾಯವನ್ನು ಹೊಂದಿದ್ರೆ ಮಾತ್ರ ಸುಸಾಂಗವಾಗ್ತದೆ ಅನ್ನುವುದು ನನ್ನ ಅಭಿಪ್ರಾಯ. ಅಮ್ಮ ಹೊರಟು ಹೋದ ಮೇಲೆ ಒಂದು ಮನೆಯಲ್ಲಿ ನಾವು ಬೇರೆ ಬೇರೆ ಇರ್ತೇವೆ, ನಾವು ಒಟ್ಟಿಗೆ ಇರುವುದಿಲ್ಲ. ಒಂದು ಮಾತು ನಮಗೆ ಹೊಳೆಯಿತು. ಈಗ ನೀನೇ ಹೇಳಿದ್ರು ನಮಗೂ ಹೊಡೆದ ಮಾತೇ ಇದು. ಮುಂದೆ ಕಷ್ಟ ಬಂದ್ರೆ ಏನು, ಅದು ಸಮಷ್ಟಿಯ ಮಾತು. ಈಗ ನನಗೆ ಹೊಳಿತದೆ, ಮುಂದೆ ಕಷ್ಟ ಬಂದ್ರೆ ಏನು ಅಂತ ಆಲೋಚನೆ ಮಾಡ್ಲಿಕ್ಕಿಲ್ಲ. ನನ್ನ ಯಜಮಾನಿಕೆಯನ್ನು ಜ್ಯೇಷ್ಠತ್ವವನ್ನು ಒಪ್ಪಿದ್ರೆ ಮುಂದೆ ಕಷ್ಟ ಬಂದ್ರೆ ನಾನೇ ಇದ್ದೇನಲ್ಲ. ಅಲ್ಲ, ಮುಂದಕ್ಕೊಂದು ಸಮಸ್ಯೆ ಬರುವುದು ಬೇಡ ಅಂತ ಪೂರ್ವ ಆಲೋಚನೆಯಿಂದ ನಾನು ಅದನ್ನು ಕೇಳಿದ್ದು. ಮುಂದೊಂದು ದಿನ ಕಷ್ಟ ಬಂದ್ರೆ ಏನು ಅನ್ನುವುದರ ಅರ್ಥ ಏನು? ನಮ್ಮನ್ನು ಹೇಳಿ ಕೇಳಿ ನಡೆಸಲಿಕ್ಕೆ ಮುಂದೆ ಯಾರಮ್ಮ ಅನ್ನುವುದೇ ಆ ಪ್ರಶ್ನೆಯಲ್ಲಿದ್ದಂತಹ ತತ್ವ. ಸರಿ ಸರಿ. ಅದಕ್ಕಮ್ಮ ಏನು ಹೇಳಿದ್ರು? ನೀವು ಬ್ರಹ್ಮನನ್ನು ಮೊರೆ ಹೋಗಬಹುದು, ಅವ ನಿಮಗೆ ಯಜಮಾನ ಅಂತ ಅಮ್ಮ ಹೇಳಲಿಲ್ಲ. ಅಮ್ಮ ಹೇಳಿದ್ದೇಗೆ, ನನ್ನನ್ನು ಧ್ಯಾನಿಸಿ ಪ್ರತ್ಯಕ್ಷವೋ ಪರೋಕ್ಷದಿಂದಲೂ ಬಂದು ನಿಮ್ಮ ಸಂಕಟವನ್ನು ನಾನು ದೂರ ಮಾಡ್ತೇನೆ. ಹಾಗಿದ್ರೆ ಅದರ ಅರ್ಥ ಏನು? ನಮಗೆ 3 ಮಂದಿಗಳಿಗೂ ಹೇಳಿ ಕೇಳಿ ನಡೆಸಲಿಕ್ಕೆ ಜನ ಅವಳೆ. ನೀನು ದೊಡ್ಡಮ್ಮ ನಾನು ದೊಡ್ಡಮ್ಮ ಅಂತ ಹೇಳಲಿಕ್ಕೆ ಮೂವರಿದ್ದೇವೆ. ಹೌದಾ? ಇಬ್ಬರ ಅಭಿಪ್ರಾಯ ಒಂದೇ ಆದ್ರೆ ಒಂದು ಬಹುಮತ ಸಿಕ್ಕಿತೋ ಇಲ್ವೋ? ಅಲ್ಲ, ಮಾತಾಡಿದ್ದೆ ಇಬ್ಬರು ನಾವೀಗ. ಹೌದು. ಈಗ ಬಹುಮತ ಬರಬೇಕು ಅಂತಾದ್ರೆ ಮೂರನೇ ಒಬ್ಬ ವ್ಯಕ್ತಿ ಹೇಳಬೇಡ್ವೋ? ಮಾತನಾಡುವ ಅಭಿಪ್ರಾಯದಲ್ಲಿ ಇಲ್ವೋ?
ನಾರಾಯಣ ಹರನೇ, ನಿಮ್ಮೀರ್ವರ ವಾಕ್ಯಗಳನ್ನು ನಾ ದೂರದಲ್ಲಿ ನಿಂತು ಕೇಳ್ತಾ ಇದ್ದೆ. ಯಾಕೆ ನಾನು ಸ್ಪಂದಿಸಲಿಲ್ಲ? ಯಾಕೆ? ಇಲ್ಲಿ ಸಮಸ್ಯೆ ಬಂದದ್ದು ಯಾರು ದೊಡ್ಡವ ಎನ್ನುವುದು ನನಗೆ ಗೊತ್ತುಂಟು. ಯಾರು ದೊಡ್ಡವ? ಹೌದು, ನನಗೆ ಗೊತ್ತುಂಟು. ಹಾಗಂತ ಸಮಸ್ಯೆ ಪ್ರಾರಂಭ ಆದದ್ದು ಎಲ್ಲಿಂದ? ಬ್ರಹ್ಮನಿಂದ. ಇಲ್ಲ, ನನ್ನಿಂದ ಅಲ್ಲ ಅಲ್ವಾ? ನಾವೊಬ್ಬನೇ ಇದ್ರೆ ಸಮಸ್ಯೆ ಬರ್ತಿರ್ಲಿಲ್ಲ. ಹಾ. ನೀವು ಮತ್ತೊಬ್ಬ ಇದ್ದ ಕಾರಣ ಸಮಸ್ಯೆ ಆರಂಭ ಆದದ್ದು. ಹಾ. ಹಾಗಾದ್ರೆ ಮತ್ತೊಬ್ಬರು ಇದ್ದದ್ದೇ ಸಮಸ್ಯೆಗೆ ಕಾರಣ ಅಲ್ವಾ? ಆದ್ರೂ ಆ ಪ್ರಶ್ನೆಯನ್ನು ಕೇಳಿದವನಿಗೆ ಹೌದಲ್ಲ? ಆ ಪ್ರಶ್ನೆ ಅಲ್ಲ, ಅಂದ್ರೆ ನೀವು ಒಪ್ಪಬೇಕು ಅಂತ ನನ್ನದು ಅಪೇಕ್ಷೆ ಅಥವಾ ನಿರೀಕ್ಷೆ. ಹೌದಾ? ಹಾಗಾದ್ರೆ ನಾನು ಹೇಳ್ತೇನೆ, ನೀನು ದೊಡ್ಡವ ಹೌದು. ಬೇಡ, ಆ ವಾಕ್ಯಕ್ಕೆ ನಿಲ್ಲಿಸುವ. ಆ? ನಾನು ದೊಡ್ಡವ ಹೌದು ಎಂಬ ವಾಕ್ಯಕ್ಕೆ ನಿಲ್ಲಿಸುವ. ಇಲ್ಲ, ಮುಂದೆ ಹೋಗುದು ಬೇಡ. ಇಲ್ಲ, ಮುಗಿಲಿಲ್ಲ, ಮುಗಿಸ್ಲಿಕ್ಕೆ ಆಗುವುದಿಲ್ಲ. ಇಲ್ಲ. ನೀ ದೊಡ್ಡವ ಹೌದು, ಹಾಗಂತ ನಿನಗೊಂದು ಸಮಸ್ಯೆ ಬರ್ತದೆ. ಶಿವನೇ, ಅವನನ್ನು ದೊಡ್ಡವ ಎನ್ನುವ ಹಾಗೆ ಹೇಗೆ ಒಪ್ಪಿಕೊಂಡ? ನಾನು ಹೇಳ್ತಾ ಇದ್ದೇನೆ, ನೀನು ದೊಡ್ಡವ ಹೌದು. ಇವನದ್ದು ಒಳ್ಳೆ ಲೆಕ್ಕಾಚಾರ ಇದೆ. ಎಲ್ಲರನ್ನೂ ದೊಡ್ಡವ ಅಂತ ಹೇಳಿದ್ರೆ ಸಮಸ್ಯೆ ಇಲ್ಲಲ್ಲ. ಮತ್ತೆ ಹಾಗಲ್ಲ, ಅವನೂ ದೊಡ್ಡವ ಹೌದು, ನೀನೂ ದೊಡ್ಡವ ಹೌದು, ನೀವಿಬ್ರೂ ದೊಡ್ಡವರೇ. ಆದರೆ ನನಗಿಂತ ದೊಡ್ಡವರಲ್ಲ. ನಾನು ಆಗಲೇ ಹೇಳಿದ್ದೇನೆ ಆ, ಶಿವನೇ, ಆ. ನಾನು ದೊಡ್ಡವ ಅಂತ ನೀನು ಹೇಳಿದಲ್ಲಿಗೆ ನಿಲ್ಲಿಸಬಹುದು ಅಂತ ಹೇಳಿದೆ, ಮುಂದರಿಸಬೇಡ. ಇಲ್ಲ, ನಿಲ್ಲಿಸ್ಲಿಕ್ಕೆ ಆಗುವುದಿಲ್ಲಲ್ಲ. ಉಳಿದವರಿಗೆ ಪ್ರಾಧಾನ್ಯತೆ ಇಲ್ಲ ಅಂತ ಆಗುವುದಿಲ್ವ ಬ್ರಹ್ಮ? ಈಗ ನಿನಗಿಂತ ದೊಡ್ಡವರಲ್ಲ ಅಂದ್ರೆ ನೀನು ನಾನು ಅವನು ಎಲ್ಲ ಒಂದೇ ಹಾಗೆ ಅಂತ ಆಯ್ತು. ನಾನು ಅದನ್ನೇ ಹೇಳಿದ್ದು, ನಾವು ಮೂರು ಒಂದೇ ಅಂತ. ನಾ ಹೇಳಿದ್ದೇನು, ಒಬ್ಬ ವ್ಯಕ್ತಿಯಲ್ಲಿ ಅಥವಾ ಒಬ್ಬ ಜೀವನಾಗಿ ಹುಟ್ಟಿದವನಲ್ಲಿ ವಿಶೇಷತೆಗಳಿದ್ರೆ ಮಾತ್ರ ಅವ ಹಿರಿಯವನೋ ಅಥವಾ ಅವ ದೊಡ್ಡವನೋ ಎನ್ನುವ ಹಾಗೆ ನಾವು ಒಪ್ಪಿಕೊಳ್ಳಬಹುದು. ಜ್ಯೇಷ್ಠತ್ವವನ್ನು ವರಿಷ್ಠತೆಯನ್ನು ಗುರುತಿಸುವಲ್ಲಿ ಬೇರೆ ಬೇರೆ ಮಾಪನಗಳಿವೆ. ಹೌದಾ? ಈಗ ನಮಗೆ ಮೂವರಿಗೆ ಕೊಟ್ಟಂತಹ ಕಾರ್ಯದ ವಿಚಾರವನ್ನು ಪ್ರಥಮತವಾಗಿ ಬ್ರಹ್ಮ ಹೇಳಿದ. ಎಲ್ಲರಿಗೂ ಒಂದೊಂದೇ ಉದ್ಯೋಗ ಕೊಟ್ಟದ್ದು, ಎರಡೆರಡು ಯಾರಿಗೂ ಕೊಡ್ಲಿಲ್ಲ. ಈಗ ಯಾರಿಗಾದ್ರೂ ಒಬ್ಬರಿಗೆ ಒಂದು ಹೆಚ್ಚು ಕೊಡ್ತಿದ್ರೆ ಅವ ದೊಡ್ಡವ ಅಂತಾದ್ರೂ ಒಪ್ಪಬಹುದು. ಹೌದು, ಎಲ್ಲರಿಗೂ ಒಂದೇ ಹಾಗೆ ಕೊಟ್ಟದ್ದು, ಒಂದಾಗಿಯೇ ಕೊಟ್ಟಿದ್ದಾನೆ. ಕೊಟ್ಟದ್ರಲ್ಲಿ ನಾವು ಆಲೋಚನೆ ಮಾಡಬೇಕು. ಅವ ಸೃಜಿಸುವುದಕ್ಕೆ, ನೀ ಪಾಲಿಸುವುದಕ್ಕೆ, ನಾನು ಲಯಗೊಳಿಸುವುದಕ್ಕೆ. ಕಾರ್ಯಕ್ರಮವನ್ನಾಗಲಿ ಅಥವಾ ಯಾವುದೇ ವಿಚಾರವನ್ನಾಗಲಿ ಆರಂಭಿಸುವುದು ದೊಡ್ಡ ವಿಷಯ ಅಲ್ಲ, ಮುಗಿಸುವುದು ಹೇಗೆ ಎನ್ನುವುದು ಪ್ರಶ್ನೆ. ಆರಂಭಿಸದೇ ಇದ್ರೆ ಮುಗಿಸ್ಲಿಕ್ಕುಂಟ? ಆರಂಭಿಸದಿದ್ರೆ ಆರಂಭಿಸದೆ ಗೊತ್ತಿಲ್ಲಲ್ಲ, ನಮ್ಮ ಹುಟ್ಟಾದದ್ದೇ ಆರಂಭಿಸುವುದಕ್ಕಲ್ವೋ? ಹೇಗಾದ್ರೂ ಮುಗಿಸಲಿಕ್ಕಾಗುತ್ತದೆ. ಹೇಗಾದ್ರೂ ಮುಗಿಸಬೇಕಾದದ್ದು ಹೇಗೆ ಅನ್ನುವುದಕ್ಕೊಂದು ವಿಧಾನ ಬೇಡ. ಅದಕ್ಕೆ ನನ್ನ ಸೃಷ್ಟಿ ಹೇಗೆ ಮುಗಿಸಬೇಕು ಆ ರೀತಿಯಾಗಿ ಮುಗಿಸಬೇಕು ಎನ್ನುವ ಚಂದದಲ್ಲಿ ಮುಗಿಸಬೇಕು. ಹೌದು, ಆದ್ದರಿಂದ ನನ್ನ ಸೃಷ್ಟಿ. ಆದ್ದರಿಂದ ನಾನು ಹೊತ್ತಂತಹ ಕಾರ್ಯ ದೊಡ್ಡದಾದ ಕಾರಣ ನಾ ದೊಡ್ಡವ ಎನ್ನುವ ಹಾಗೆ ಒಂದು ವಿಭಾಗದಲ್ಲಿ ನಾನು ಅದನ್ನು ಪ್ರಸ್ತುತಿಪಡಿಸಬೇಕು. ಎಲ್ಲವನ್ನೂ ನೀನು ಲಯಗೊಳಿಸುವವ ಎನ್ನುವುದರಿಂದ ದೊಡ್ಡವ. ಹೌದು, ಒಂದು ವಿಚಾರ ಆಯ್ತು. ಇನ್ನೊಂದು ವಿಚಾರ, ಆಳಂಗದಲ್ಲಿ ನೋಡಿದ್ರು ನಾನು ಸ್ವಲ್ಪ ದೊಡ್ಡವನೇ,
ಹಾಗಂತ ಅದನ್ನೇ ಪ್ರಾಧಾನ್ಯತೆ ಅಂತ ಹಿಡ್ಕೊಳ್ಳುವುದಕ್ಕಾಗುವುದಿಲ್ಲ. ಆಗುದಿಲ್ಲ ಅದು. ಹೌದು, ಅದು ಬೇಗ ಈ ಬಹಳ ದೊಡ್ಡ ಇದ್ದದ್ದು ಬೇಗ ಮುರಿದು ಬೀಳುತ್ತದೆ. ಏನಾಗುವುದಿಲ್ಲ. ಆಗುದಿಲ್ಲ. ಯಾಕೆ? ಯಾಕೆ? ನಿಮ್ಮ ಇಬ್ಬರಿಗಿಂತಲೂ ಹೆಚ್ಚಿನದಾದದ್ದು ನನ್ನ ದೇಹದಲ್ಲೂ ಹಾಗೆಂದು ಸಣ್ಣಗಿದ್ದದ್ದು ಪಕ್ಕನೆ ಕಾಲಡಿಗೂ ಬೀಳುತ್ತದೆ. ಹೌದು, ಹಾಗಂತ ನಾನು ಸಣ್ಣದಲ್ವಲ್ಲ. ಅದು ಸಣ್ಣದು ಎಲ್ಲಿಯೂ ಹೋಗ್ತದೆ. ಹೌದು, ಎಲ್ಲಿಗೂ ಆಗ್ತದೆ. ದೊಡ್ಡದು ಕೆಲವು ಕಡೆಗೆ ಆಗುದಿಲ್ಲ, ಅದು ಹೊರಗೆ ಇಡಬೇಕಾಗ್ತದೆ. ನಾ ದೊಡ್ಡದು ಅಂತ ಹೇಳಿದ್ದು ಕೇವಲ ಆಳಂಗದ ದೃಷ್ಟಿಯಿಂದ ಅಲ್ಲ, ನನ್ನ ದೇಹದಲ್ಲಿರುವಂತಹ ವಿಶೇಷತೆಗಳು. ಏನದು? ನನ್ನ ಹಣೆಯನ್ನೊಮ್ಮೆ ಸರಿಯಾಗಿ ನೋಡಿ. ಒಂದು ಕಣ್ಣು ಕಾಣಿಸ್ತಾ ಉಂಟು, ಅದು ಹೆಚ್ಚಿನ ಕಣ್ಣು, ಅದು ಮುಚ್ಚಿದ ಕಣ್ಣು, ಅದು ಕಿಚ್ಚಿನ ಕಣ್ಣು. ಅದನ್ನು ನಾ ಬಿಚ್ಚಿದೆ ಅಂತ ಆದ್ರೆ ಲೋಕ ಕಾಣಿಸದೇ ಇದ್ದ ಕಣ್ಣು ನಿನ್ನ ಹಣೆಯಲ್ಲಿ ಕಾಣಿಸ್ತದೆ. ಹೌದು, ಪ್ರಪಂಚದಲ್ಲಿ ಒಂದೊಮ್ಮೆ ನನ್ನ ಮೂರನೇ ಕಣ್ಣನ್ನು ಬಿಟ್ಟೆ ಅಂತ ಆದ್ರೆ ಎಲ್ಲವೂ ಭಸ್ಮೀಭೂತವಾಗಿ ಹೋಗುತ್ತದೆ. ಹೌದು, ಹಾಗಾದ್ರೆ ಹೆಚ್ಚಿನದ್ದು ಯಾರಲ್ಲುಂಟು ಅವ ದೊಡ್ಡವ ಎನ್ನುವ ಹಾಗೆ ಹೇಳುವುದಿದ್ರೆ ಆ ವಿಭಾಗದಲ್ಲಿ ನಾನು ದೊಡ್ಡವ. ಮತ್ತೆ ಕೆಲವೆಲ್ಲ ಉಂಟಲ್ಲ, ಈ ಹುಟ್ಟಿನಿಂದ ಬರುವುದು ಅಂತ ಉಂಟು. ಯಜಮಾನಿಕೆ ಎಲ್ಲ ಹುಟ್ಟಿನಿಂದ ಬರಬೇಕು, ಅಭಿಜಾತವಾದಂತಹ ಯೋಗ್ಯತೆ. ಹೌದು, ಅದೆಲ್ಲ ಒಂದು ಸ್ವಲ್ಪ ಆದ್ರೂ ಇದ್ರೆ ನನಗೆ ಸ್ವಲ್ಪ ಅಲ್ವಾ? ಹೌದು, ಸ್ವಲ್ಪ ನಿನ್ನಲ್ಲಿರುವುದು, ಬಹಳ ನನ್ನಲ್ಲಿರುವುದು ಯಜಮಾನಿಕೆ. ನನ್ನ ಹೆಸರೇ ಹೇಗೆ? ಈಶಾ. ಈಶಾ ಎನ್ನುವುದರ ಅರ್ಥವೇ ಯಜಮಾನ ಎನ್ನುವ ಹಾಗೆ. ಹೌದಲ್ಲ? ಆ ವಿಭಾಗದಿಂದಲೂ ನಾವು ಹುಟ್ಟಿನಿಂದಲೇ ಯಜಮಾನ ಎನ್ನುವುದನ್ನು ಒಪ್ಪಿಕೊಂಡು ಈಗ ನನಗೆ ದೊಡ್ಡವ ಎನ್ನುವುದು ತೋರ್ಪಡಿಸಬೇಕು ಅಂತ ಏನು ಅಪೇಕ್ಷೆ ಇಲ್ಲ. ಸಮಸ್ಯೆಗೆ ನೀ ಹೇಳಿ ಆಯ್ತು, ತೋರ್ಪಡಿಸಬೇಕು ಅಂತ ಇಲ್ಲ, ನೀ ಹೇಳಿ ಆಯ್ತು. ಹೇಳಿದ್ದು ನೀ ಆರಂಭಿಸುವುದಕ್ಕೆ ಒಂದು ಹೆಸರಿನಿಂದ ಉದ್ಯೋಗ, ಒಂದು ಕಣ್ಣು ಹೆಚ್ಚುಂಟು. ಸೃಷ್ಟಿ ಮತ್ತು ಸ್ಥಿತಿಯ ಏಕತಾನತೆ, ಲಯವನ್ನು ಕಾಯ್ದುಕೊಳ್ಳುವ. ಲಯ ಅಂದ್ರೆ ಕೊಲ್ಲುವುದು ತಟ್ಟೆ ಅರ್ಥ ಅಲ್ವಲ್ಲ? ಅಲ್ಲ. ಆದರೆ ನಾನು ದೊಡ್ಡವ ಅಂತ ಹೇಳಲಿಕ್ಕೆ ಕಾರಣ ಉಂಟು. ನೀನು ಹೇಗೆ ದೊಡ್ಡವ ಎನ್ನುವುದು ಪ್ರಶ್ನೆ ಬರುವುದಿಲ್ವಾ? ಮೊದಲು ನಾನಲ್ವ ತೊಡಗುವುದು? ಹೌದು, ನಿಮಗೆ ಇಬ್ಬರಿಗೂ ಉದ್ಯೋಗವನ್ನು ಕೊಡುವವ ನಾನು. ಅಮ್ಮ ಕೊಟ್ಲಲ್ಲ? ಅಮ್ಮ ಕೊಟ್ಲು. ಆದರೆ ಉದ್ಯೋಗವನ್ನು ತೊಡಗಬೇಡುವ ನೀವು. ಈಗ ಅಮ್ಮ ಉದ್ಯೋಗ ಏನು ಅಂತ ಹೇಳಿದ್ಲು ನಿಮಗೆ. ಆದರೆ ಆ ಉದ್ಯೋಗದಲ್ಲಿ ನೀವು ತೊಡಗಿಸಿಕೊಳ್ಳುವುದಕ್ಕಾಗಿ ನಾ ಉದ್ಯೋಗ ಮಾಡದೇ ಇದ್ರೆ ನಿಮಗೆ ಉದ್ಯೋಗ ಇಲ್ಲ. ಅಂದ್ರೆ ಮೊದಲು ನಾ ಸೃಜಿಸಲು. ಹೌದು, ಬ್ರಹ್ಮ ಏನನ್ನು ಸೃಷ್ಟಿ ಮಾಡ್ತಾನೆ ಆ ಸೃಷ್ಟಿಯನ್ನು ಮಹಾವಿಷ್ಣು ಪಾಲಿಸಬೇಕು. ಮಹಾವಿಷ್ಣು ಪಾಲಿಸಿದ ಸೃಷ್ಟಿ ಏನು ಬ್ರಹ್ಮ ಮಾಡಿದ ಸೃಷ್ಟಿ ಇದೆ, ತೊಡಗಿದ ಸೃಷ್ಟಿ ಇದೆ, ಅದನ್ನು ನೀನು ಲಯಗೊಳಿಸಬೇಕು.
ಹಾಗಾದರೆ ಮೊದಲು ಉದ್ಯೋಗ ಮಾಡುವ ನಾನು ಎನ್ನುವುದರಿಂದಲೂ ಒಂದು ಶ್ರೇಷ್ಠತ್ವ ಜ್ಯೇಷ್ಠತ್ವ ಬಂತು. ನಿಮಗೆ ಉದ್ಯೋಗ ಕೊಡುವ ಎನ್ನುವುದರಿಂದಲೂ ನನಗೆ ಜ್ಯೇಷ್ಠತ್ವ ಬಂತು. ದಾತ ಹೆಸರು ಹಾಗೆ ವಿಧಾತ. ಕೊಡುವವ ನಾನು ಉದ್ಯೋಗವನ್ನು. ನನ್ನ ಅನುಗ್ರಹದಿಂದ ನಾನು ಉದ್ಯೋಗ ಮಾಡದೇ ಇದ್ದರೆ ನಿಮಗೆ ನೀವು ನಿರುದ್ಯೋಗಿಗಳೇ. ವಿಧಿಸುವವ ನಾನು ನಿರುದ್ಯೋಗಿಯೇ. ಹಾಗಾದರೆ ನಿಮ್ಮ ಉದ್ಯೋಗ ನನ್ನನ್ನು ಅವಲಂಬಿಸಿಕೊಂಡಿದೆ. ನೀವು ನನ್ನನ್ನು ಅವಲಂಬಿಸಬೇಕು ಅಂತ ನಾ ಹೇಳುವುದಲ್ಲ, ನಿಮ್ಮ ಉದ್ಯೋಗ ನನ್ನನ್ನು ಅವಲಂಬಿಸಿಕೊಂಡಿದೆ. ಈ ಅವಲಂಬಿಸಿಕೊಂಡಿರುವುದರಿಂದ ನನ್ನದು ಜ್ಯೇಷ್ಠತ್ವ ಮತ್ತು ಶ್ರೇಷ್ಠತ್ವ. ಮೊದಲು ನಾನು ಉದ್ಯೋಗ ತೊಡಗಬೇಕು ಎಂದ ಅರ್ಥ ಏನು? ಒಂದು ರೀತಿಯಿಂದ ವಯೋವರಿಷ್ಠತ್ವವು ನನಗುಂಟು ಅಂತ ಆಯ್ತಲ್ಲ ನಾರಾಯಣ ಅಂತ ನನಗನ್ನಿಸು. ವಯಸ್ಸಿಗೆ ಬಂದ ಮೊದಲು ಉದ್ಯೋಗ, ಮೊದಲು ನಾ ವಯಸ್ಸಿಗೆ ಬರುವುದು. ಹಾಗೆ ನನಗೆ ನಾನು ಉದ್ಯೋಗ ಮಾಡಿದ ಕ್ಷಣದಿಂದ ನಿನಗೆ ಉದ್ಯೋಗ ಆರಂಭ ಆಗ್ತದೆ. ಆದರೆ ನಿನಗೆ ದೀರ್ಘಕಾಲ ಉಂಟು ಉದ್ಯೋಗ ಆರಂಭ ಮಾಡಲಿಕ್ಕೆ. ತಕ್ಷಣವೇ ಲಯಗೊಳಿಸುವುದಲ್ಲ, ಆ ಲಯಗೊಳಿಸುವುದಕ್ಕೆ ವಿಧಿವಿಧಾನಗಳು ಉಂಟು. ಆ ಕಾರಣದಿಂದ ಏನೆಲ್ಲ ಹಿಂದಿನ ಯುಗದಲ್ಲಿ ಧರ್ಮದಲ್ಲಿ ಹೋದ ಕಲ್ಪದಲ್ಲಿ ಲಯವಾದ ಅದನ್ನು ಹುಡುಕಿ ತೆಗೆಯುವುದು ಸಣ್ಣ ಕೆಲಸವ ಅಲ್ವಾ? ಎಲ್ಲ ಹುಡುಕಿ ತೆಗೆದು ಯಾವುದು ಮೊದಲು ಯಾವುದು ಮತ್ತೆ ಇದನ್ನೆಲ್ಲ ನೋಡಬೇಡುವ ನಾನು. ನಿಮಗೆ ಏನನ್ನು ನೋಡ್ಲಿಕ್ಕೆ ಉಂಟು? ನಾನು ಏನನ್ನು ಉಲ್ಲೇಖ ಮಾಡ್ತೇನೆ, ಹಾಲಾದ್ರೆ ಹಾಲು, ನೀರಾದ್ರೆ ನೀರು, ಹಣ್ಣಾದ್ರೆ ಹಣ್ಣು, ಕಾಯಿ ಪಲ್ಯ ಆದರೆ ನಾನು ಉಲ್ಲೇಖ ಮಾಡ್ತೇನೆ ಏನು ಅಂತ. ನಿಮಗೆ ಉದ್ಯೋಗ ಮಾಡಲಿಕ್ಕೆ ಬಹಳ ಕೆಲಸ ಇಲ್ಲ ನಾರಾಯಣ. ಏನು ಬ್ರಹ್ಮ ನಿರ್ದೇಶನ ಮಾಡ್ತಾನೋ, ಏನು ಬ್ರಹ್ಮ ರೇಖಿಸ್ತಾನೋ, ಏನು ಬ್ರಹ್ಮ ಉಲ್ಲೇಖಿಸ್ತಾನೋ ಅದನ್ನು ನೋಡುವುದು, ಕೊಡುವುದು. ನಿನಗಂತೂ ಶಿವನೇ ಒಂದು ಕ್ಷಣ ಕಣ್ಣು ಮುಚ್ಚಿ ತೆರೆಯುವುದರಲ್ಲಿ ದೀರ್ಘಕಾಲಿಕ ಉದ್ಯೋಗ ಅಲ್ಲ ಅದು. ಉದ್ಯೋಗ ದೃಷ್ಟಿಯಿಂದ ದೀರ್ಘಕಾಲಿಕ ವಿಷ್ಣುವಿಗೆ ಪಾಲಿಸುವಂಥದ್ದು, ನನಗೆ ನಿರಂತರ. ಹೌದಾ? ಮತ್ತೆ ಸೃಷ್ಟಿ ನಿರಂತರ. ಹೌದು, ಅದಕ್ಕೆ ಹಗಲು ರಾತ್ರಿ ಅಂತ ಇಲ್ಲ, ಅದಕ್ಕೆ ವಿಶ್ರಾಂತಿ ಇಲ್ಲ. ಮಹಾವಿಷ್ಣುವಿಗಾದರೂ ವಿಶ್ರಾಂತಿ ಉಂಟು. ಹೇಳಿದ್ದು ನಾನು, ಇವತ್ತೊಂದು ಉಪವಾಸ ಹಾಕುವ, ನೋಡಿಕೊಳ್ಬೇಕು ಅಂತ ವಿಶ್ರಾಂತಿ ಉಂಟು. ನಿನಗೂ ಹಾಗೆ ನಿತ್ಯ ಕೆಲಸ ಉಂಟು ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಮೊದಲು ನಾ ಸೃಜಿಸಲು ಪದುಮಾಕ್ಷ ಬರೆಯುವ, ಆಮೇಲೆ ಹರನದ ಲಯಗೊಳಿಪ. ಮತ್ತು ಒಂದು ಉದ್ಯೋಗವನ್ನು ನಾವೊಂದು ವ್ಯವಸ್ಥೆಯನ್ನು ತೊಡಗುವಾಗ 3 ಜನ ಇರುವಾಗ ಎಲ್ಲರೂ ಸಮಾರು, ಎಲ್ಲರೂ ದೊಡ್ಡರು ಅಂತೇಳಿ ಸಣ್ಣವರು ಯಾರು ಅಂತ ಪ್ರಶ್ನೆ ಬರ್ತದೆ. ನೀವು ಸಣ್ಣವರು ಅಂತ ನಾನು ಹೇಳುವುದೇ ಇಲ್ಲ, ನನ್ನನ್ನು ದೊಡ್ಡವ ಅಂತ ನೀವು ಒಪ್ಪಿ ಅಂತ ನಾ ಹೇಳೋದು. ಆವಾಗ ನೀವು ಮತ್ತೂ ದೊಡ್ಡವರಾಗ್ತೀರಿ. ಬ್ರಹ್ಮನನ್ನು ದೊಡ್ಡವ ಅಂತ ಒಪ್ಪಿದ್ದಾರೆ. ಅದಕ್ಕೆ ಬೇಕಾಗಿ ವಿಷ್ಣು ನಮ್ಮ ಮೂವರಲ್ಲಿ ಆಕಾರದಿಂದ ಸಾಧಾರಣ ನೀವು ದೊಡ್ಡವರೇ, ದೇಹ ಗಾತ್ರದಿಂದ. ಮತ್ತು ಯಾವಾಗಲೂ ಹಾಗೆ ಬೆಂಕಿಯ ಕಿಡಿ, ವಜ್ರದ ಕಿಡಿ, ಹಳೆ ನೆನಪುಗಳನ್ನು ಹೇಳುವುದು ನಾನು ಅಲ್ವಾ? ಅದೆಲ್ಲ ಗಾತ್ರದಿಂದ ತಿಳಿಯುವುದಲ್ಲ, ಅದೆಲ್ಲ ಯೋಗ್ಯತೆಯಿಂದ ತಿಳಿಯುವುದು. ಅದಕ್ಕಾಗಿ ಏನು ದೊಡ್ಡ ಸಮಸ್ಯೆ ಇಲ್ಲ. ಯಾರ ಹತ್ರ ಹೇಳಲಿಕ್ಕೆ ಈಗ ಯಾರೂ ಇಲ್ಲ. ನನ್ನ ಹತ್ರ ನೀವು ಹೇಳಿದರೆ ಸಾಕು. ಬ್ರಹ್ಮ ನಿನ್ನನ್ನು ದೊಡ್ಡವ ಅಂತ ಒಪ್ಪಿದ್ದೇವೆ. ಬೇಡ, ನಿನಗಿಂತ ನಾವು ಸಣ್ಣವರು, ನನಗಿಂತ ಬೇಕಾದರೆ ಸಣ್ಣವರು ಅಂತ ಹೇಳೋದು ಬೇಡ, ನಮಗಿಂತ ನೀನು ದೊಡ್ಡವರು. ಬೇಕಾದರೆ ಒಬ್ಬೊಬ್ಬರೇ ಹೇಳಿದ್ರು ಸಾಕು, ಒಟ್ಟಿಗೆ ಬೇಡ. ಗುಟ್ಟಿನಲ್ಲಿ ಒಬ್ಬೊಬ್ಬರೇ ಹೇಳಿ ಹೋಗುದು. ಆಗ ಮತ್ತೊಬ್ಬ ಏನು ಹೇಳಿದ್ದಾನೆ ಅಂತ ಗೊತ್ತಾಗುವುದಿಲ್ಲ. ನನಗೆ ಗೊತ್ತಾದ್ರೆ ಸಾಕು. ಹೌದು, ಮುಂದಿನ ಪ್ರಪಂಚಕ್ಕೆ ಗೊತ್ತಾಗಬೇಕು ಅಂತಲ್ಲ. ಇದೊಂದು ವ್ಯವಸ್ಥೆಯಲ್ಲಿ ಒಳ್ಳೆಯದಲ್ಲೋ ನಾರಾಯಣ ಹೀಗೆ ಒಪ್ಪಿಕೊಳ್ಳುವುದು. ಈಗ ಸತ್ಯಲೋಕದಲ್ಲಿ ವಾಸ ಮಾಡುವನ ಹತ್ರ ನಾವು ಸುಳ್ಳು ಹೇಳಲಿಕ್ಕೆ ಆಗ್ತದೆ? ಹೇಳಿದ್ರೆ ನೀವು ಹೋಗುವ ಲೋಕದಲ್ಲಿ ಸುಳ್ಳೇ ಉಳಿತಾರೆ. ಉಳಿಬಾರದು. ಸತ್ಯವೇ ಹೇಳಬೇಕು. ಸತ್ಯವೇ ಹೇಳಬೇಕು. ನಿನ್ನ ದೊಡ್ಡಸ್ತಿಗೆ ಇರುವುದೆಲ್ಲಿ ಹೇಳುವುದು ನೀನು? ಮೊದಲು ನಾ ಸೃಜಿಸಲು ಪದುಮಾಕ್ಷ.
ವಿಧಿಸುವವನು ನೀನು ಆ, ಅನ್ನುವಂತಹ ಕಾರಣಕ್ಕಾಗಿ ಆ. ನಿನ್ನನ್ನು ಹಾಗೆ ಕರೆದರೂ ತಪ್ಪಲ್ಲ. ಓ. ವಿಧಾತ ಆ. ವಿಧಿಸುವುದು ಅಂದ್ರೆ ಏನು? ಒಂದು ನಿಯಮಬದ್ಧತೆಗೆ ಒಳಗು ಮಾಡುವುದು ಅಂತ ಅರ್ಥ. ಯಾವನೇ ಒಬ್ಬ ಜೀವಿ ತಾನು ಸೃಷ್ಟಿಗೊಂಡಾದ ಮೇಲೆ ಈ ಪ್ರಪಂಚದಲ್ಲಿ ಹೇಗೆ ಬದುಕಬೇಕು ಅನ್ನುವುದನ್ನು ಆ. ನಿಯಮಿಸುವವನು ನೀನು, ವಿಧಾತ. ಅದಕ್ಕನುಗುಣವಾಗಿ ಆ ಜೀವಿಯನ್ನು ಬೇಕಾದಂತೆ ಬೆಳೆಸುವಲ್ಲಿ ಒದಗಿಸಿಕೊಡಬೇಕಾದಂತಹ ಹೊಣೆ ಪಾಲನಾ ಕರ್ತವ್ಯವನ್ನು ಹೊಂದಿದವನಿಗಿರುವ. ಆ, ಲಯ ಆ. ಯಾವತ್ತೋ ಒಂದು ಕಾಲದಲ್ಲಿ 1000 ವರ್ಷ ಕಳೆದ ಮೇಲೆ ಒಂದೇ ಸಲ ಮುಗಿಸುವ ಕೆಲಸ ಅಲ್ಲ. ಲಯ ಅನ್ನುವುದು ನಿತ್ಯ ನಿರಂತರ. ಅಲ್ಲದೆ ಹೋದರೆ 3 ಮೂರ್ತಿಗಳನ್ನು ಸೃಷ್ಟಿಸಬೇಕಾದ ಅವಶ್ಯಕತೆ ಇರಲಿಲ್ಲ. ಇಬ್ಬರನ್ನು ಮಾತ್ರ ಸೃಷ್ಟಿಸಿ ಮತ್ತೆ ಬೇಕಾಗುವಾಗ ಲಯಾಧಿಕಾರಿಯನ್ನು ಸೃಷ್ಟಿ ಮಾಡಿದರೆ ಸಾಕಾಗ್ತಿತ್ತು. ಹಾಗಿದ್ರೆ ಎಲ್ಲಿ ಸೃಷ್ಟಿಯೋ ಅಲ್ಲಿಯೇ ಪಾಲನೆ, ಎಲ್ಲಿ ಪಾಲನೆಯೋ ಆಗಲೇ ಲಯ. ಇದು 3 ಏಕಸೂತ್ರದಲ್ಲಿ ಬಂಧಿತವಾದ ಮಣಿಗಳೋಪಾದಿಯಲ್ಲಿ ಇರುವಂತಹದ್ದು ಅನ್ನುವುದನ್ನು ಅಮ್ಮನ ಕರ್ತವ್ಯದಿಂದಲೇ ನಮಗೆ ಕಂಡುಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತದೆ. ನಿನ್ನ ಘನತೆ, ನಿನ್ನ ಹಿರಿತನ ಇರುವುದು ಮೊದಲಾಗಿ ನೀನು ಸೃಷ್ಟಿಸುವವನು ಅನ್ನುವ ಕಾರಣಕ್ಕೆ. ಆಮೇಲೆ ಹೆಸರಿಡಿಸಿದ್ದು ನಿನಗೆ ಮೊದಲು, ಆಮೇಲೆ ಉದ್ಯೋಗ ಪ್ರಾರಂಭ ಮಾಡುವವನು ನೀನು, ನಿನ್ನಿಂದಲಾಗಿ ಉದ್ಯೋಗಕ್ಕೆ ಬರುವವರು ನಾವು. ನಿಮ್ಮ ಉದ್ಯೋಗ ನನ್ನನ್ನು ಅವಲಂಬಿಸಿಕೊಂಡಿದೆ. ಬಿಡು ಬ್ರಹ್ಮ, ನಿನ್ನಿಂದಲೇ ನಾವು ಉದ್ಯೋಗಕ್ಕೆ ನಿಯೋಜಿತರಾದವರು ಹೌದೆಂದಾದರೆ ನಿನ್ನ ಮಾತನ್ನು ಒಪ್ಪಿಕೊಳ್ಳಬಹುದು. ಅದಲ್ಲ, ನಮಗೂ ಕರ್ತವ್ಯವನ್ನು ಒದಗಿಸಿಕೊಟ್ಟವಳು ಅಮ್ಮನೇ. ಅಮ್ಮನೇ ಸೃಷ್ಟಿಸಿದ್ದಾಳೆ, ಅಮ್ಮನೇ ಕರ್ತವ್ಯವನ್ನು ನಿಯೋಜಿಸಿದ್ದಾಳೆ. ಪೂರ್ವಭಾವಿಯಾಗಿ ಒಂದು ನಿರ್ಣಯ ಆಗುತ್ತದೆ. 3 ಮಂದಿಗಳಿರ್ತಾರೆ. ಓ ಇಂತಿಷ್ಟು ಹೊತ್ತಿನಿಂದ ಇಂತಿಷ್ಟು ಹೊತ್ತಿನ ತನಕ ನೀನು, ಓ ಇಂತಿಷ್ಟು ಹೊತ್ತಿನಿಂದ ಇಂತಿಷ್ಟು ಹೊತ್ತಿನ ತನಕ ನೀನು, ಆಮೇಲಿನ ಹೊತ್ತಿಗೆ ನೀನು. ಹೀಗೆ ಒಂದು ಕಾರ್ಯಕ್ರಮವನ್ನು ಸಂಯೋಜಿಸ್ತಾರೆ ಒಂದು ನಿಯಾಮಕರು ಅಂತಾದರೆ, ಕೊನೆಯವ ಯಾಕೆ ಕಾರ್ಯಕ್ರಮ ಮಾಡಲಿಲ್ಲ ಅಂತ ಕೇಳಲಿಕ್ಕೆ ಇಲ್ಲ. ಮೊದಲೇ ನಾವು ಪ್ರಾರಂಭ ಮಾಡದೇ ಇದ್ದದ್ದು ಅವನದ್ದೇ ತಪ್ಪು ಅಂತ ಆಗುತ್ತೆ. ಹಾಗಿದ್ರೆ ನಮಗೆ ಉದ್ಯೋಗಕ್ಕಾಗಿ ನಿನ್ನ ಸೃಷ್ಟಿಯಲ್ಲ. ನೀನು ಸೃಷ್ಟಿಯನ್ನೇ ಮಾಡದೇ ಇದ್ದರೆ ನನಗೆ ಪಾಲಿಸುವುದಕ್ಕಾಗುವುದಿಲ್ಲ ಅನ್ನುವುದರಿಂದ ಅದು ನನ್ನ ಸಣ್ಣತನಕ್ಕೆ ನಿದರ್ಶನವೂ ಅಲ್ಲ. ನಿನ್ನನ್ನೇ ಅವಲಂಬಿಸಿಕೊಂಡು ನನ್ನ ಉದ್ಯೋಗ ಇರುವುದರಿಂದ ಮೊದಲಾಗಿ ಉದ್ಯೋಗವನ್ನು ಪ್ರಾರಂಭಿಸಬೇಕಾದ ಹೊಣೆಯುಳ್ಳವನು ನೀನಾದ್ದರಿಂದ ನೀನದನ್ನು ಮಾಡತಕ್ಕದ್ದು. ಹರಿಗೆ ಪಾಲನೆಗೆ ಅನುಕೂಲ ಆಗಲಿ ಅನ್ನುವುದಕ್ಕೆ ನಿನ್ನ ಸೃಷ್ಟಿಯಲ್ಲ. ಸೃಷ್ಟಿ ಅನ್ನುವುದು ನಿನ್ನ ಕರ್ತವ್ಯ. ನೀನದನ್ನು ಮಾಡತಕ್ಕದ್ದು, ಮಾಡಬೇಕು. ಮಾಡದೇ ಇದ್ದರೆ, ಈಗ ಒಂದು ಉದಾಹರಣೆ, ನಾರಾಯಣನಿಗೆ ಪಾಲನಾ ಕರ್ತವ್ಯ ಸಿಗಕೂಡದು, ಪರಮೇಶ್ವರನಿಗೆ ಲಯದ ಅಧಿಕಾರ ಬರಕೂಡದು. ನಾನು ಸೃಷ್ಟಿಯೇ ಮಾಡುವುದಿಲ್ಲ ಅಂತ ನೀನು ಕುಳಿತೆ ಅಂತ ಇಟ್ಟುಕೋ. ಈಗ ನಿನ್ನ ಉದ್ಯೋಗವೇ ಮೊದಲು ಹೋಗಲಿಲ್ವ? ಅವಾಗ ನನ್ನ ಕರ್ತವ್ಯ ಭ್ರಷ್ಟನಾಗ್ತೇನೆ ಅಲ್ವಾ? ಈಗ ಉದ್ಯೋಗ ಮೊದಲು ಪ್ರಾರಂಭ ಮಾಡುವವನಿಗಿರಬಹುದಾದ ಒಂದು ಆತಂಕ ಏನು ಗೊತ್ತುಂಟ? ಮೊದಲು ಉದ್ಯೋಗ ಹೋಗುವುದು ಅವನದ್ದೇ. ಈಗ ಇನ್ನೊಬ್ಬರಿಗೆ ಬೇಕಾಗಿ ಮಾಡುವುದಿಲ್ಲ ಅಂತ ಕುಳಿತರೆ ಉದ್ಯೋಗ ಮೊದಲು ನಿನ್ನದ್ದೇ ಹೋಗುವುದಿಲ್ಲ. ಹಾಗಿದ್ರೆ ಏನು? ಅಮ್ಮನಾಡಿದಂತಹ ಮಾತಿನಂತೆ ಸೃಷ್ಟಿ ಸ್ಥಿತಿ ಲಯಾದಿ ಕರ್ತವ್ಯಗಳು ಹೇಗೆ ಸಾಗಬೇಕು ಅನ್ನುವುದಕ್ಕೆ ಒಂದು ನಿರೂಪ ಇದೆ, ಒಂದು ನಿಯಮ ಇದೆ, ಒಂದು ನಿಯಂತ್ರಣ ಇದೆ. ಹೋದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚ, ಇದನ್ನು ಸೃಷ್ಟಿಸಬೇಕು. ಹೋದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚ ಅಂದರೆ ಏನು? ಪೂರ್ವ ಕಲ್ಪದಲ್ಲಿ ಜೀವಿಗಳ ಸಗಿದ ಕರ್ಮ ವಿಶೇಷ ಏನುಂಟು, ಆ ಕರ್ಮಶೇಷ ಏನು ಉಳಿದಿದೆ ಅದಕ್ಕನುಗುಣವಾಗಿ ಅವರ ಸೃಷ್ಟಿ ಅಲ್ವ? ಈಗ ಉತ್ತಮ ಕರ್ಮಗಳನ್ನು ಮಾಡಿದವರು ಉತ್ತಮ ಜಾತಿಯಲ್ಲಿಯೂ, ಅಧಮ ಕರ್ಮಗಳನ್ನು ಮಾಡಿದವರೆಲ್ಲ ಕೆಳಗಿನ ಜಾತಿಯಲ್ಲಿಯೂ, ಆಮೇಲೆ ಪ್ರಾರಬ್ಧಾದಿ ಫಲಗಳನ್ನು ಅನುಭವಿಸುವುದಕ್ಕೆ ಬೇಕಾಗಿ ಬೇರೆ ಬೇರೆ ದುರಿತಗಳನ್ನು ಅನುಭವಿಸುವಂತಹ ಸ್ಥಿತಿಯು, ಇದನ್ನೆಲ್ಲ ವಿಭಾಗಿಸಿ ಅವರವರ ಕರ್ಮಶೇಷಕ್ಕನುಗುಣವಾಗಿ ನೀನು ಸೃಷ್ಟಿಸಬೇಕು. ಹಿಂದಿನ ಜನ್ಮದ ಆರ್ಜಿತವನ್ನು ಸಂಚಿತವಾಗಿಸಿ ಈ ಜನ್ಮದಲ್ಲಿ ಏನು ಮಾಡಬೇಕು, ಹೇಗಿರಬೇಕು ಅಲ್ವ? ಅಷ್ಟನ್ನು ನೀನು ಮಾಡಬೇಕು. ಹಾಗೆಂದು ಹಿಂದಿನ ಜನ್ಮದಲ್ಲಿ ಒದಗಿ ಬಂದಂತಹ ಕರ್ಮಫಲ ಏನಿದೆ ಸಂಚಿತವಾದದ್ದು, ಅದಕ್ಕನುಗುಣವಾದ ಸೃಷ್ಟಿಯೇ ಹೌದಾದರೂ, ಅದಕ್ಕನುಗುಣವಾದ ಫಲವನ್ನು ಅನುಭವಿಸುವುದಕ್ಕಾಗಿ ಅವನು ಹುಟ್ಟಿದವ ಹೌದಾದರೂ, ಅವನದ್ದಾದಂತಹ ಜ್ಞಾನ ವಿಕಾಸದಿಂದ, ಜ್ಞಾನ ವಿಶೇಷದಿಂದ ಉತ್ತಮ ಕರ್ಮಗಳನ್ನು ಎಸಗುವುದರ ಮೂಲಕವಾಗಿ ಆ ಪಾಪ ಶೇಷವನ್ನು ಕಳೆದುಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತದೆ. ಜೀವೋತ್ತಮತ್ವವನ್ನು ಹೊಂದುವುದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದೇ ಇದ್ರೆ ಜೀವಿಯಾದವನಿಗೆ ಊರ್ಧ್ವಗತಿ ಅನ್ನುವುದು ಸಿದ್ಧವಾಗುವುದಕ್ಕೆ ಇಲ್ಲ. ಅವ ಕೆಳಗೆ ಹೋಗಬೇಕು, ಅಧೋಗತಿಯನ್ನೇ ಹೊಂದಬೇಕು. ಅವನಿಗೆ ಊರ್ಧ್ವಗತಿ ಸಿದ್ಧವಾಗ್ತದೆ ಅನ್ನುವುದನ್ನು ನಾವು ಒಪ್ಪಿದರೆ, ಜನ್ಮಿಸಿದಂತಹ ಯಾವನೇ ಒಬ್ಬ ಜೀವಿ ತನ್ನದ್ದಾದಂತಹ ಕರ್ಮ ವಿಶೇಷದ ಮೂಲಕವಾಗಿ ತನ್ನ ಉನ್ನತಿಯನ್ನು ಅವನತಿಯನ್ನು ಕಂಡುಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತದೆ. ಈ ಕರ್ಮ ಅನ್ನುವುದು ಯಾವ ಕ್ಷೇತ್ರದಲ್ಲಿ ಬರ್ತದೆ? ನಿನ್ನ ಸೃಷ್ಟಿಯ ಕ್ಷೇತ್ರದಲ್ಲಿ ಅಲ್ಲ, ಅವನ ಲಯದ ಕ್ಷೇತ್ರದಲ್ಲಿಯೂ ಅಲ್ಲ. ಕರ್ಮ ಅನ್ನುವುದು ನನ್ನದಾದಂತಹ ಪಾಲನಾ ಕ್ಷೇತ್ರಕ್ಕೆ ಸಂಬಂಧಿಸಿದ ಕರ್ತವ್ಯ. ಆದ್ದರಿಂದ ಒಬ್ಬ ವ್ಯಕ್ತಿಯ ಆತ್ಮೋನ್ನತಿಗೆ ಕಾರಣವಾಗಬಹುದಾದ ಕರ್ಮಗಳಿಗೆ ಅನುಕೂಲವಾಗುವಂತಹ ಒಂದು ವ್ಯವಸ್ಥೆಯನ್ನು ಸಿದ್ಧಗೊಳಿಸಿ ಅವನದ್ದಾದಂತಹ ಜ್ಞಾನ ವಿಕಾಸಕ್ಕೆ ಅನುಗುಣವಾಗಿ ನೀನು ವಿಧಿಸಿದಂತಹ ಆಯುಷ್ಯ ಕಾಲದಲ್ಲಿ ಉತ್ತಮ ಕರ್ಮಗಳನ್ನೇ ಎಸಗುವುದರ ಮೂಲಕವಾಗಿ ತನ್ನ ಊರ್ಧ್ವಗತಿಯನ್ನು ಹೊಂದುವುದಕ್ಕೋ, ಅಧಮ ಕರ್ಮಗಳನ್ನು ಎಸಗುವುದರ ಮೂಲಕವಾಗಿ ಅವನತಿಯನ್ನು ಹೊಂದುವುದಕ್ಕೋ ಒಬ್ಬ ಜೀವಿಯಾದವನಿಗೆ ಸಾಧ್ಯವಾಗುವಂತಹ ಪ್ರೇರಣೆ ಸಿಗುವುದು ನನ್ನದ್ದಾದಂತಹ ಪಾಲನಾ ಕ್ಷೇತ್ರದಲ್ಲಿ.
ಆದ್ದರಿಂದಲೇ ಒಂದು ಜೀವ ವಿಕಾಸಕ್ಕೆ ಅನುಕೂಲವಾಗಬಹುದಾದ ಅವಕಾಶಗಳಲ್ಲಿ ಸಿಗ್ತವೆ. ಕೇಳಿದರೆ ನನ್ನದ್ದಾದಂತಹ ಕರ್ಮಕ್ಷೇತ್ರದ್ದು. ಕೇವಲ ಹುಟ್ಟಿನಿಂದ ಯಾವನೂ ಪ್ರಬುದ್ಧನಾಗುವುದಕ್ಕಿಲ್ಲ, ಸಾವಿನಲ್ಲಿ ಯಾವ ಪ್ರಬುದ್ಧತೆಯನ್ನು ಮೆರೆಯುವುದಕ್ಕಿಲ್ಲ. ಹಾಗಿದ್ರೆ ತನ್ನದ್ದಾದ ಪ್ರಬುದ್ಧತೆಯನ್ನು, ತನ್ನದಾದಂತಹ ಪ್ರಬುದ್ಧತೆಯನ್ನು ಕಾಣಿಸಿಕೊಡುವಂತಹ ಕ್ಷೇತ್ರ ಯಾವುದು ಕೇಳಿದರೆ ಪಾಲನಾ ಕ್ಷೇತ್ರ. ಆದ್ದರಿಂದಲೇ ಸೃಷ್ಟಿ ಕಾರ್ಯ ಘನವಾದದ್ದಲ್ಲ. ನೀನೊಂದು ಹೇಳಿದಿ, ನಾನು ಬರೆದಿಟ್ಟದನ್ನಲ್ಲೋ ನೀನು ಕೊಡುವುದು. ದೊಡ್ಡವರ ಕೆಲಸವೇ ಹಾಗೆ. ಬೆಳಗಿನಿಂದ ಸಂಜೆ ತನಕ ಮೈಯಲ್ಲಿ ಹಣೆಯಲ್ಲೆಲ್ಲ ಬೆವರಿಳಿಸಿ ದುಡಿದವನಿಗೆ ಕೊನೆಗೇನೂ ಸಿಕ್ಕುವುದಿಲ್ಲ. ಅವ ಆ ದುಡಿಮೆಗೆ ಮಾತ್ರ ಇರುವ. ಮನೆಯೊಳಗೆ ಕುಳಿತವ, ಅವ ಬೇಕಾದದ್ದನ್ನು ಹೊಂದುತ್ತಾನೆ. ಹಾಗಿದ್ರೆ ಒಬ್ಬ ಯಜಮಾನನಾದವ, ಒಂದು ನಿಯಂತ್ರಕನಾದವ ಶರೀರದ ಶ್ರಮವನ್ನು ಹೊಂದುತ್ತಾನೆ ಅಂತ ಅರ್ಥ ಅಲ್ಲ. ನನ್ನಂಥವ್ರು ಏನನ್ನು ಎಸಗಬೇಕು? ದೊಡ್ಡ ದೊಡ್ಡವರೆಲ್ಲ ಮಾಡುವ ಕಾರ್ಯಕ್ರಮವೇ ಹಾಗೆ. ಇಂಥವ್ರು ಇಂಥ ದಿವಸ ಬರ್ತಾರೆ, ಬಂದು ಇಂಥದ್ದನ್ನು ಮಾಡ್ತಾರೆ ಅನ್ನುವುದೆಲ್ಲ ಪೂರ್ವ ನಿರ್ಣಯವೇ ಆಗಿರ್ತದೆ. ಅದನ್ನು ಬಂದು ಮಾಡಿದ್ದಾನೆ ಅಂದ ಮಾತ್ರಕ್ಕೆ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿದವ ಹೇಳಲಿಕ್ಕಿಲ್ಲ. ಅವರೆಂಥದ್ದಯ್ಯ ದೊಡ್ಡದು, ನಾನೇ ಅಲ್ವ ಅಲ್ಲಿ ಸಂಯೋಜನೆ ಮಾಡಿದೋದು ಅದು ಅವನ ಕರ್ತವ್ಯ. ಆ ಕಾರಣಕ್ಕಾಗಿ ಅವ ಮಾಡಬೇಕು ಅನ್ನುವುದೇ ಹೊರತು ನಿನ್ನದಾದ ಹಿರಿತನವನ್ನದು ಕಾಣಿಸುವುದಿಲ್ಲ. ಅದೇ ಒಂದು ಮಾತುಂಟು ವಿಷ್ಣು, ಯೋಜಕತ್ರ ದುರ್ಲಭ. ಹೌದು. ಆ ಕಾರಣದಿಂದ ಅಂಡಜವೋ ಪಿಂಡಜವೋ ಸ್ವೇದಜವೋ ಉದ್ದಿಜವೋ ಇವರನ್ನೆಲ್ಲ ಅವರವರ ಹಿಂದಿನ ಜನ್ಮದ ಏನು ಆರ್ಜಿತ ಇದೆ, ಏನು ಸಂಚಿತವಾಗಿದೆ ಅದನ್ನು ಹುಡುಕಿ ಅದನ್ನೊಂದು ವ್ಯವಸ್ಥೆಗೊಳಿಸಿ ಅದನ್ನು ಪಾಲನಾಕರ್ತೃ ಆದಂತ ನಿನಗೊಂದು ಹಸ್ತಾಂತರಿಸಬೇಕೋ ಬೇಡವೋ ನಾನು? ಹೌದೌದು, ಅದು ನಿನ್ನ ಕರ್ತವ್ಯದ ಮಿತಿ, ಕರ್ತವ್ಯದ ವ್ಯಾಪ್ತಿ. ಅದರಲ್ಲಿ ಹಿರಿತನ ಏನೂ ಇಲ್ಲ. ಅಥವಾ ನಿನ್ನ ಸ್ವತಂತ್ರವಾದಂತಹ ಇಚ್ಛೆಗನುಗುಣವಾಗಿ ಆ ಜೀವಿಗಳನ್ನು ಸೃಷ್ಟಿಸುವುದಕ್ಕೂ ನಿನಗೆ ಅಧಿಕಾರ ಇಲ್ಲ. ಈಗ ಅವರ ಕರ್ಮಾವಶೇಷಕ್ಕನುಗುಣವಾಗಿ ಸೃಷ್ಟಿಸಬೇಕೋ ಬೇಡ? ಈಗ ಒಂದು ಕೆಟ್ಟ ಕರ್ಮವನ್ನೇ ಮಾಡಿದವನಿದ್ದಾನೆ, ಅವ ಅಧೋಗತಿಯನ್ನು ಹೊಂದಬೇಕು. ಇಲ್ಲ, ಈ ಸಲ ಇವನನ್ನು ಒಳ್ಳೆದು ಮಾಡುವಂತ ಮಾಡ್ಲಿಕ್ಕೆ ನಿನಗಾಗ್ತದೆ? ಅದು ಅವನೇ ಆಗಬೇಕು ಅಲ್ಲ, ಅವನೇ ಆಗಬೇಕು. ಅದಕ್ಕೆ ನಾನೇನು ಹೇಳಿದ್ದು, ನೀನು ನಿನ್ನದ್ದಾದಂತಹ ಕರ್ತವ್ಯವನ್ನೆಸಗುವಲ್ಲಿ ಪರಿಪೂರ್ಣನಾದಂತಹ ಸ್ವಾತಂತ್ರ್ಯವನ್ನು ಹೊಂದಿದವಲ್ಲ. ನಿನಗೊಂದು ಪರತಂತ್ರತೆ ಇದೆ. ಏನು ಪರತಂತ್ರತೆ ಕೇಳಿದ್ರೆ, ಜೀವಿಯ ಕರ್ಮ ವಿಶೇಷ ಏನು ಅನ್ನುವುದಕ್ಕೆ ಅನುಗುಣವಾಗಿ ಸೃಷ್ಟಿಸಬೇಕಾದ ಪರತಂತ್ರತೆ ಉಂಟು. ಕರ್ಮ ಅನ್ನುವುದು ಸಿದ್ಧವಾಗುವುದು ಪಾಲನಾ ಕ್ಷೇತ್ರದಲ್ಲಿ. ಆದ್ದರಿಂದ ಒಂದು ದೃಷ್ಟಿಯಿಂದ ನೋಡಿದರೆ ಒಂದು ವೃತ್ತವನ್ನು ಪ್ರಾರಂಭ ಮಾಡುವ ಕಾಲಕ್ಕೆ ಅದರ ಪ್ರಾರಂಭದ ಬಿಂದು ಎಲ್ಲಿ ಅಂತ ಗೊತ್ತಾಗ್ತದೆ. ಪೂರ್ಣ ವೃತ್ತವನ್ನು ಬರೆದ ಮೇಲೆ ಅದರ ಮೊದಲೆಲ್ಲಿ ಕೊನೆಯಲ್ಲಿ ಅಂತ ಗೊತ್ತಾಗ್ತದೆ ಇಲ್ಲ. ತ್ರಿಮೂರ್ತಿಗಳ ಕರ್ತವ್ಯ ಅಂದ್ರೆ ಹಾಗೆ. ಒಂದು ಸೊನ್ನೆ ಇದ್ದ ಹಾಗೆ, ಸೊನ್ನೆ ಅಲ್ಲ ಪೂರ್ಣ ಇದ್ದ ಹಾಗೆ. ಪೂರ್ಣ ಅದು ಎಲ್ಲಿ ಅದರ ಆರಂಭ, ಎಲ್ಲಿ ಅದರ ಕೊನೆ ಅನ್ನುವುದು ಗೊತ್ತಾಗುವುದಿಲ್ಲ. ಲಯ ಆಗದೇ ಇದ್ರೆ ಸೃಷ್ಟಿ ಉಂಟೋ? ಸೃಷ್ಟಿ ಆಗದೇ ಇದ್ರೆ ಲಯವಾಗುತ್ತದೋ? ಆಗುವುದಿಲ್ಲ. ಸೃಷ್ಟಿ ಲಯಗಳ ಮಧ್ಯದಲ್ಲಿ ಪಾಲನೆ ಇಲ್ಲದೆ ಇದ್ರೆ ಈ ಕರ್ತವ್ಯ ನಡೆಯುತ್ತದೋ? ಹಾಗಿದ್ರೆ ಇದೇನು ಏಕಸೂತ್ರದಲ್ಲಿ ಬೋಣಿತವಾದ ಮೂರೂ ಕರ್ತವ್ಯಗಳು ಸುಸೂತ್ರವಾಗಿ ಮುನ್ನಡೆದಾಗ ಮಾತ್ರ ಲೋಕ ವ್ಯವಹಾರ ಸಾಂಗವಾಗುವುದಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದಲೇ ನೀನು ದೊಡ್ಡವ ನಾನು ದೊಡ್ಡವ ಅನ್ನುವಂತಹ ವ್ಯತ್ಯಾಸ ಬೇಡ. ನನ್ನ ಸೃಷ್ಟಿಗೆ ಮೌಲ್ಯ ಬರುವುದು ನೀನು ಪಾಲನೆ ಮಾಡಿದ್ದರಿಂದ. ನೀನು ಪಾಲನೆ ಮಾಡುವುದರಿಂದ ಅದಕ್ಕೊಂದು ಸಾರ್ಥಕ್ಯ ಬರುವುದು ಶಿವ ಲಯ ಮಾಡುವುದರಿಂದ. ಆದ್ರೆ ನನಗೆ ಕಾಣುವುದು, ನಾನು ಸೃಷ್ಟಿಯೇ ತೊಡಗದೇ ಇದ್ರೆ ಯಾವುದೂ ಇಲ್ಲ ಅಂತ ಆಗುವುದಿಲ್ವೋ? ಅವಾಗ ಶೂನ್ಯದ ಕಡೆಗೆ ಹೋಗ್ತದೆ. ಒಂದು ವೃತ್ತವನ್ನು ಬಹಳ ಸೊಗಸಾಗಿ ವರ್ಣಿಸಿದೆ ನೀನು. ಯಾವ ಒಂದು ಬಿಂದುವಿನಿಂದ ಆರಂಭ ಆಗ್ತದೆ ಆ ವೃತ್ತ, ಅದೇ ಬಿಂದುವಿನಲ್ಲಿ ಕೊನೆ ಆಗ್ತದೆ. ಆದ್ರೆ ತೊಡಗಿದವನಿಗೆ ಬಿಂದು ಯಾವುದು ಅಂತ ನೆನಪಿರ್ತದೆ, ಮಧ್ಯೆ ಬಂದು ಹೋಗುವವನಿಗೆ ತೊಡಗಿದ ಬಿಂದು ಯಾವುದು ಅಂತ ಗೊತ್ತಾಗ್ತದೆ. ನಾನು ಬಿಂದು ತೊಡಗುವವ, ಹಾಗಾದ ಕಾರಣ ನಿಮಗಿಂತ ನಾನು ಸಿಂಧು. ಕರ್ಮಶೇಷ ಅವಸಾನವಾದಂತಹ ಸೃಷ್ಟಿ ಅನ್ನುವುದರಿಂದಲೇ ನಾನು ಈ ವೃತ್ತದ ಉದಾಹರಣೆಯನ್ನು ಕೊಟ್ಟದ್ದು. ಹೌದು, ಕರ್ಮದಿಂದ ಪ್ರಾರಂಭ ಆಗ್ತದೆ. ಹೌದು, ಕರ್ಮಶೇಷಕ್ಕನುಗುಣವಾಗಿಯೇ ಸೃಷ್ಟಿಯಾಗ್ತದೆ. ಆ ಸೃಷ್ಟಿಗೆ ಅನುಗುಣವಾಗಿ ಪಾಲನೆ ಆಗ್ತದೆ, ಆಮೇಲೆ ಲಯವಾಗ್ತದೆ. ಹೌದು. ಹಾಗಿದ್ರೆ ಇಲ್ಲಿ ಪ್ರಧಾನವಾದಂತಹ ಮೂಲ ಬಿಂದು ಯಾವುದಾಗ್ತದೆ? ಹೋದ ಕಲ್ಪದಲ್ಲಿ ಲಯಗೊಂಡಂತಹ ಜೀವರ ಕರ್ಮಶೇಷ. ಹೌದು, ಆ ಕರ್ಮಶೇಷ. ಈ ಕರ್ಮ ಅನ್ನುವುದು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದು? ಪಾಲನಾ ಕ್ಷೇತ್ರಕ್ಕೆ ಸಂಬಂಧಿಸಿ. ಆ ಕರ್ಮವನ್ನು ಕೊಡುವವ ನನ್ನ ಕ್ಷೇತ್ರಕ್ಕೆ ಬಂದು. ಹೌದೌದು, ಹೌದೌದು. ನೀನು ಸೃಷ್ಟಿಸಿದ ಮೇಲೆ ಅವನಿಗೆ ಕರ್ಮವನ್ನು ಎಸಗುವಂತಹ ಅವಕಾಶವನ್ನು, ಅಧಿಕಾರವನ್ನು ನನ್ನ ಕ್ಷೇತ್ರದ ಮೂಲಕವಾಗಿ ನಾನು ಒದಗಿಸಿಕೊಡ್ತೇನೆ. ಅಲ್ಲದೆ ಹೋದ್ರೆ ಈ ಪ್ರಪಂಚದಲ್ಲಿ ಅಲ್ಪಾಯುಷ್ಯದ ಮರಣ ಅನ್ನುವುದಕ್ಕೆ ಅರ್ಥ ಇಲ್ಲ ಅಂತ ಅಲ್ವಾ? ನೀನೀಗ ಹಣೆಯಲ್ಲಿ ಬರೆಯಿತಿ ಇಂತಿಷ್ಟ ಆಯುಷ್ಯ ಅಂತ. ಈಗ ಅಲ್ಪಾಯುಷ್ಯ ಅಂತ ನಾವು ಹೇಳ್ತೇವೆ. ಅರ್ಧಾಯುಷ್ಯದಲ್ಲಿ ಸತ್ತ ಅಂತ ಒಂದು ಪ್ರಯೋಗ ಉಂಟು. ಅರ್ಧಾಯುಷ್ಯದಲ್ಲಿ ಸಾಯುವುದಕ್ಕೆ ಹೇಗೆ ಸಾಧ್ಯ ಆಗ್ತದೆ ಅಲ್ವಾ? ಹಾಗಿದ್ರೆ ಜೀವರದ್ದಾದಂತಹ ಸ್ವಾತಂತ್ರ್ಯ ಸ್ವೇಚ್ಛೆಯಾಗಿ ಬದಲಾಗಿ ಅವರದ್ದು ಆದಂತಹ ಗತಿಯನ್ನು ನಿರ್ಣಯಿಸುವಲ್ಲಿ ಅವರ ಕರ್ಮವೇ ಕಾರಣವಾಗಿ ಪರಿಣಮಿಸುತ್ತದೆ. ಹೋದ ಕಲ್ಪದಲ್ಲಿ ಲಯಗೊಂಡಂತಹ ಜೀವರ ಕರ್ಮಶೇಷಕ್ಕನುಗುಣವಾಗಿ ಸೃಷ್ಟಿಯಾದರೂ ಈಗ ಸೃಷ್ಟಿಯವಾದ ಮೇಲೆ ಅವರದ್ದಾದಂತಹ ಕರ್ಮ ವಿಶೇಷದ ಮೂಲಕವಾಗಿ ಅವರದ್ದಾದಂತಹ ಉಳಿವಿಕೆ ಅಳಿವಿಕೆ ನಿರ್ಣಯವಾಗುವುದಕ್ಕೊಂದು ಅವಕಾಶ ಉಂಟು ಅನ್ನುವುದರಿಂದಲೇ ಸೃಷ್ಟಿಗಿಂತಲೂ ಕರ್ಮವೇ ಪ್ರಧಾನವಾಗಿ ಕಾಣಿಸ್ತದೆ. ಹುಟ್ಟುವಾಗಲೇ ಸಾವು ನಿರ್ಣಯ ಆಗ್ತದೆ. ಆದರೆ ಅವನ ಸಾಧನೆಯಿಂದ, ಅವನ ಯೋಗ್ಯತೆಯಿಂದ, ಅವನ
ವ್ಯಕ್ತಿಯಿಂದ ವ್ಯಕ್ತಿಗೆ ಕರ್ಮದಿಂದ ವ್ಯತ್ಯಾಸ ಆಗಬಹುದು ಆಗ್ತದೆ. ಅಲ್ವಾ? ಆ ಕರ್ಮಕ್ಷೇತ್ರಕ್ಕೆ ಹೋಗುವಲ್ಲಿ ನನ್ನ ಸೃಷ್ಟಿಸುವ ಒಂದು ಆರಂಭ ಉಂಟಲ್ಲ, ರಜೋಗುಣ ತೊಡಗಿಸುವಿಕೆ, ಇದು ಉಂಟು ಎನ್ನುವುದರಿಂದ ನಾ ಹೇಳುದು ವಿಷ್ಣು, ಬೇಕಾದ್ರೆ 1-2 ದಿವಸ ತೆಕ್ಕೋ, ಪುನಃ ಒಮ್ಮೆ ಆಲೋಚನೆ ಮಾಡು. ಅಲ್ಲ, ಇದೀಗ ಏನೇನು ಆಲೋಚನೆ ಮಾಡದೇ ಗೊತ್ತಾಗುವ ವಿಷಯಕ್ಕೆ 2 ದಿವಸ ಆಲೋಚನೆ ಮಾಡಿ ಹಾಳು ಮಾಡುದೇ ಇಲ್ಲ. ಒಂದು ಯಜಮಾನಿಕೆಯನ್ನು ಒಪ್ಪಿ ನೋಡು. ಸೃಷ್ಟಿಪ ಕಾರ್ಯವು ಅಷ್ಟೊಂದು ಘನವಲ್ಲ, ಅದು ಹಾಳಾಗದಂತೆ ಸದಾಕಾಲ ಸಂರಕ್ಷಿಸುವಂತಹ ಹೊಣೆಯ ದೊಡ್ಡದು. ಆದ್ದರಿಂದ ಸೃಷ್ಟಿಗಿಂತ ಪಾಲನೆ ನುಡುದು. ಬ್ರಹ್ಮನಿಗಿಂತ ವಿಷ್ಣು ದೊಡ್ಡವ ಅಂತ ನನ್ನ ವಾದ ಅಲ್ಲ, ಅಥವಾ ಈಶ್ವರ ದೊಡ್ಡವನ ಅನ್ನೋದು ವಾದ ಅಲ್ಲ. ಇಲ್ಲಿ ಸೃಷ್ಟಿಯ ಕರ್ತವ್ಯ, ಇಲ್ಲಿ ವ್ಯಕ್ತಿನಿಷ್ಠವಾದಂತಹ ದೊಡ್ಡತನವೇ ಅಲ್ಲ. ಮೊದಲಿಗೆ ಪ್ರಾರಂಭ ಆದ್ದಲ್ಲಿಂದ ವ್ಯಕ್ತಿನಿಷ್ಠ. ಹೌದೌದು. ಆದ್ರೆ ಮತ್ತೆ ನೀನು ಉದ್ಯೋಗದಿಂದ ನಾನು ಉದ್ಯೋಗ ಕೊಡುವ ಎನ್ನುವುದರಿಂದ ಹೌದೌದು ಹೇಳಿಕೆಯನ್ನು ಆಧರಿಸಿದೆ. ನಿನಗೆ ಪಾಲನಾ ಕರ್ತವ್ಯ ಬರ್ತಿದ್ರೆ ನೀನು ಸೃಷ್ಟಿಸುವವನನ್ನು ದೊಡ್ಡವ ಅಂತ ಒಪ್ಪುತ್ತಿದ್ದೆ. ಇನ್ನೊಂದು ದೊಡ್ಡ ಅಂತ ಒಪ್ಪಲಿಕ್ಕೆ ಕಾರಣ ಉಂಟು, ಬಹುಮತ ಬಂದರೆ ಸಾಕಾಗ್ತದೆ. ಅಲ್ಲ, ಪರಸ್ಪರರಲ್ಲಿ ಒಂದು ನಿರ್ಣಯಕ್ಕೆ ಬರುವುದಕ್ಕೆ ಸಾಧ್ಯವಾಗದಿದ್ದರೆ ಅನುಸರಿಸಬಹುದಾದ ಒಂದು ಯುಕ್ತಿ ಅದು. ಮತ್ತೊಬ್ಬ ಬುದ್ಧಿವಂತ ಏನಪ್ಪ ನಿನಗೆ ಹೇಗೆ ಅವಾಗ ಹೇಳಿದರೆ ಅಲ್ವಾ? ಅದ ಇವನೇ ದೊಡ್ಡವ ಅಂತ ಹೇಳಿದ್ದಾನೆ. ಅವನಿಗೆ ಸರಿ ಅರ್ಥ ಆಗಿದೆ ನಾ ಹೇಳಿದ್ದು. ಯಾರಿಗೆ? ಹೌದು, ನನಗೆ ಪೂರ್ತಿ ಕಥೆ ಅರ್ಥ ಆಯ್ತು. ಅರ್ಥ ಆಗಿದೆ ಅಂತ ಆದ್ರೆ ಈಗ ಏನಾದ್ರೂ ಹೇಳಿ. ಹೇಳಲಿಕ್ಕೆ ನಾನು ಬಂದದ್ದು. ಹೌದೇ? ಆಗದಿಂದ ಕಾಯ್ತಾ ಇದ್ದೇನೆ. ಸರಿಯಾದುದು ಎನ್ನುವುದು ನನಗೀಗ ಅರ್ಥವಾಯಿತು. ನಾವು ಗೈಯುವಂತಹ ಮೂವರ ಕರ್ತವ್ಯದಲ್ಲಿಯೂ ಪಾಲನಾ ಕಾರ್ಯ ಎನ್ನುವುದು ಶ್ರೇಷ್ಠವಾದುದು, ಜ್ಯೇಷ್ಠವಾದುದು ಎನ್ನುವುದು ನನಗೆ ಅರ್ಥ ಆಯಿತು. ಆದರೆ ಅವನಿಗೂ ಅರ್ಥ ಆಗಿದೆ. ಆದರೆ ಅವ ಅರ್ಥ ಮಾಡಿಕೊಳ್ಳಿಲ್ಲ. ಯಾಕೆ? ಅವನದ್ದಾದಂತಹ ಗುಣ ಸ್ವಭಾವ ರಜೋಗುಣಭರಿತನಾದಂತಹ ಆತ ನಿನ್ನ ವಾಕ್ಯವನ್ನು ಅಷ್ಟು ಸುಲಭವಾಗಿ ಒಪ್ಪುತ್ತಾ ಇಲ್ಲ. ಹಾಗಂತ ನಾನು ಒಪ್ಪಿಕೊಂಡಿದ್ದೇನೆ ಎನ್ನುವುದು ಕೇವಲ ನಿನ್ನದಾದಂತಹ ಮಾತನ್ನು ಕೇಳಿ ಒಪ್ಪಿಕೊಂಡಿದ್ದೇನೆ ಎನ್ನುವುದಲ್ಲ. ಹರಿಹರರಾದಂತಹ ನಮ್ಮಿರುವರಲ್ಲಿ ಇನ್ನು ಮುಂದೆಯೂ ಕೂಡ ಯಾವ ರೀತಿಯ ಭೇದ ಭಾವವೂ ಇಲ್ಲ ಎನ್ನುವುದನ್ನು ಪ್ರಪಂಚಕ್ಕೆ ನಾವು ತೋರ್ಪಡಿಸಬೇಕು. ಒಂದು ವಾಕ್ಯಕ್ಕಾಗಿ ಒಪ್ಪಿದ್ದಲ್ಲ, ಒಂದು ತತ್ವಕ್ಕಾಗಿ ಒಪ್ಪಿದ್ದ. ಹೌದು, ಏಕಾಭಿಪ್ರಾಯವನ್ನು ನಾವು ಹೊಂದಿದವರಿದ್ದೇವೆ. ಕೇವಲ ಸೃಷ್ಟಿಯ ಅಧಿಕಾರವನ್ನು ಹೊಂದಿದವನು ಯಾವನು, ಪಾಲನಾ ಅಧಿಕಾರವನ್ನು ಹೊಂದಿದವನು ಯಾವನು, ಇದೆಲ್ಲ ಪ್ರಧಾನವಾದದ್ದು. ಸೃಷ್ಟಿ ಸ್ಥಿತಿ ಲಯಾದಿ ಕರ್ತವ್ಯಗಳಲ್ಲಿ ಸರ್ವಶ್ರೇಷ್ಠವಾಗಿ ಮಾನಿತವಾಗಬಹುದಾದ ಅರ್ಹತೆಯನ್ನು ಹೊಂದಿದ್ದು ಸ್ಥಿತಿ ಅನ್ನುವುದನ್ನು ನೀನೊಪ್ಪಿದಿ. ಖಂಡಿತವಾಗಿಯೂ. ಆದ್ದರಿಂದ ನಿನ್ನಲ್ಲಿ ಆಗಬೇಕು ಸಖ್ಯ, ಆದ್ದರಿಂದ ನಾನು ನಿನ್ನಲ್ಲಿ ಆಗುತ್ತೇನೆ ಐಕ್ಯ. ಲೋಕಕ್ಕೆ ಇದರಿಂದ ಆಗಬೇಕು ಸೌಖ್ಯ. ಸದ್ಯಕ್ಕೀಗ ಅದುವೇ ಮುಖ್ಯ. ಆದೀತಲ್ಲ, ಎರಕವಾಗುತ್ತೇನೆ. ಕರ್ತವ್ಯ ಏನುಂಟು, ಇದು ಶ್ರೇಷ್ಠವಾದದ್ದು.
ಎನ್ನುವುದನ್ನು ಸತ್ವಪೂರ್ಣವಾದದ್ದು ಹರ ಒಪ್ಪಿದ. ಯಾವ ಕಾರಣಕ್ಕೂ ರಜೋಗುಣಕ್ಕಿಂತ ಮೇಲೆ ಅದು ಅಂತ ನನಗೆ ಒಪ್ಪಲಿಕ್ಕೆ ಮನಸ್ಸು ಬರುವುದಿಲ್ಲ. ಸೃಷ್ಟಿಸುವ ಕೆಲಸ ಸತ್ಯಲೋಕ, ನನಗಿರುವ ವರ್ಣ, ನನಗಿರುವ ಹೆಸರು, ನನಗಿರುವ ಗುಣ ವಿಶೇಷತೆ, ಇದು ಸತ್ವಗುಣ ಲಯಗುಣ ಎರಡು ಸೇರಿದರೂ ನನಗಿಂತ ಶ್ರೇಷ್ಠವಾದದ್ದು ಅಂತ ನನಗೆ ಒಪ್ಪಲಿಕ್ಕೆ ಬರುವುದಿಲ್ಲ. ನಾನೇ ದೊಡ್ಡವ, ನಾನೇ ಶ್ರೇಷ್ಠ ಅಂತ ನನಗನ್ನಿಸ್ತದೆ. ಅದು ನೀವು ಒಪ್ಪುವ ಹಾಗಿಲ್ಲ. ಅವನು ಒಪ್ಪಲಿಲ್ಲ, ನೀವು ಜೊತೆ ಸೇರಿದ್ದೀರಿ, ಎರಕವಾಗಿದ್ದೀರಿ. ಇನ್ನೊಂದು ದಾರಿಯನ್ನು ಕಂಡುಕೊಂಡಿದ್ದೇನೆ. ಹೌದೌದು, ಒಂದು ವಿಚಾರದಿಂದ ಒಪ್ಪುವುದು, ಒಂದು ಯುಕ್ತಿವಾದದಿಂದ ಒಪ್ಪುವುದು, ಇನ್ನೊಂದು ಶಕ್ತಿಯಿಂದ ಒಪ್ಪಿಸುವುದು. ಶಕ್ತಿಯಿಂದ ಒಪ್ಪಿಸುವುದು. ನಾರಾಯಣ, ಮುಷ್ಟಿ ಬಿಗಿದು ನಿಮಗೆ ಹೊಡೆದು ನಿಮ್ಮ ಒಳಗೆ ಹೋದವನಿಗೆ ನೋವಾಗುವಷ್ಟು ಹೊಡೆಯುತ್ತೇನೆ. ಆವಾಗ ನೀವು ಬಗ್ಗದಲ್ಲಿ ಹೋಗ್ತೀರಿ, ಶಕ್ತಿಯಿಂದ ನನ್ನನ್ನು ಎಷ್ಟೊಂದು ಒಪ್ಪದಲ್ಲಿ ಹೋಗ್ತೀರಿ ಅಂತ ನೋಡ್ತೇನೆ ನಾನು. ಬ್ರಹ್ಮ ಇನ್ನೂ ವಾದದಲ್ಲೇ ಮನಸ್ಸು. ಹೌದಾ? ವಾದ ಇದರ ಮೂಲಕವಾಗಿ ಒಂದು ನಿರ್ಣಯವನ್ನು ಕೈಗೊಳ್ಳುವುದಕ್ಕೆ ಸಾಧ್ಯವಾಗ್ತದೆ ಅಂತ ನನಗೆ ವಿಶ್ವಾಸ ಇದೆ. ಶಕ್ತಿಯಿಂದ ಮಾಡುವ ಯಥಾರ್ಥವನ್ನು ಗ್ರಹಿಸುವಲ್ಲಿ ಒಂದು ಪ್ರಮಾಣಕ್ಕೆ ಅನುಮಾನವೂ ಒಂದು ದಾರಿ ಹೌದು, ವಾದವೂ ಒಂದು ದಾರಿ ಹೌದು. ಹಾಗೆಂದು ತರ್ಕದ ಮೂಲಕವಾಗಿ ಎಲ್ಲವೂ ಸಿದ್ಧವಾಗ್ತದೆ ಅಂತ ಅರ್ಥ ಅಲ್ಲ. ತರ್ಕೋ ಅಪ್ರತಿಷ್ಠ ಅಂತ ಒಂದು ವಾಕ್ಯ ಉಂಟು. ಕೇವಲ ಮಾತಿನ ಬಲದಲ್ಲಿ ಯಾವನಿದ್ದಾನೆ ಅವನು ಏನನ್ನೂ ಮಾಡಿಯಾನು, ಹಗಲನ್ನು ರಾತ್ರಿ ಮಾಡಿಯಾನು, ರಾತ್ರಿಯನ್ನು ಹಗಲು ಮಾಡಿ. ಹಾಗಾಯ್ತ ಹಗಲು ರಾತ್ರಿ ಆಗುವುದಿಲ್ಲ, ರಾತ್ರಿ ಹಗಲಾಗುವುದಿಲ್ಲ, ಮಾತಿನ ಬಲದಲ್ಲಿ ಮಾಡುವುದಲ್ಲ, ಯಥಾರ್ಥ ದರ್ಶನ ಆಗುವುದಿಲ್ಲ. ಹೋರಾಟ ಯಾವನಿಗೆ ರಟ್ಟೆ ಗಟ್ಟಿ ಇದೆ ಅವನು ಹೋರಾಟದಲ್ಲಿ ಗೆದ್ದಾನೆ. ಹಾಗೆಂತ ತತ್ವದಲ್ಲಿ ಗೆದ್ದಿದ್ದಾನೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಬೇಕೋ ಬೇಡವೋ ನಮ್ಮೊಳಗೆ ಉಂಟಾದಂತಹ ಒಂದು ವಿವಾದ ತತ್ವತಃ ನಿರ್ಣಯವಾಗುವಲ್ಲಿ ಈ ಎರಡು ದಾರಿಗಳು ನಮಗೆ ಅನುಕೂಲವಲ್ಲ. ಸರಿ, ವಾದವೂ ಅಲ್ಲ, ಹೊಡೆದಾಟವೂ ಅಲ್ಲ. ಯಾಕೆಂದ್ರೆ ಪೂರ್ಣ ಪ್ರಮಾಣದ ಸತ್ಯವನ್ನು ಗುರುತಿಸಿಕೊಳ್ಳುವುದಕ್ಕೆ ಆ ದಾರಿಯಿಂದ ಸಾಧ್ಯ ಆಗುವುದಿಲ್ಲ. ಸತ್ಯ ಎನ್ನುವುದು ಹೇರಿಕೆ ಆಗಕೂಡದು. ಹಾಗಿದ್ರೆ ಈಗ ನಿಜವನ್ನು ತಿಳಿಯುವಲ್ಲಿ ಏನು ಮಾಡಬೇಕು? ಅಂತರ್ದರ್ಶನ ಆಗಬೇಕು, ಶೋಧನೆ ಬೇಕು, ಸಾಧನೆ ಬೇಕು. ಸಾಧಿಸಿ ಶೋಧಿಸುವುದರ ಮೂಲಕವಾಗಿ ಏನು ಅನ್ನುವುದನ್ನು ಗ್ರಹಿಸುವಲ್ಲಿ ನಾವು ಮುಂದಾಗಬೇಕು. ಈಗ ನಮಗೆ ಉಂಟಾದಂತಹ ವಿವಾದದ ಮೂಲಭೂತವಾದಂತಹ ತತ್ವ ಏನು? ಸೃಷ್ಟಿ ಕೆಲಸ ದೊಡ್ಡದು ಅಂತ ನೀನು ಹೇಳು. ಅಲ್ಲ, ಸೃಷ್ಟಿಗಿಂತ ಪಾಲನೆ ದೊಡ್ಡದು ಅಂತ ನಾನು ಹೇಳು. ಈಗ ಸೃಷ್ಟಿ ಮಾಡಿ ಆಗಿ ಪಾಲನೆಯು ಪ್ರಾರಂಭಿಸಿದ ಮೇಲೆ ಇದರದ್ದಾದಂತಹ ಕಾರ್ಯ ಬಾಹುಳ್ಯ ಏನು ಅನ್ನುವುದನ್ನಾದರೂ ತುಲನಾತ್ಮಕವಾಗಿ ಪರಿಭಾವಿಸುವುದಕ್ಕೊಂದು ಸಂದರ್ಭ ಉಂಟು. ಇದದು ಪ್ರಾರಂಭವೇ ಮಾಡಲಿಲ್ಲ. ಆರಂಭ ಆಗುವುದಕ್ಕಿಂತ ಮೊದಲೇ ಉಂಟಾದಂತಹ ವಿವಾದಕ್ಕೊಂದು ಸರಿಯಾದ ನಿರ್ಣಯವನ್ನು ಕೈಗೊಳ್ಳದೆ ನಮಗೆ ಮುಂದುವರಿಯುವುದಕ್ಕೂ ಆಗುವುದಿಲ್ಲ. ಇದೊಂದು ನಿರ್ಣಯ ಆಗದೆ ನನಗೆ ಸತ್ಯಲೋಕಕ್ಕೆ ಹೋಗಿ ಸೃಷ್ಟಿ ಮಾಡುವ ಉತ್ಸಾಹವೂ ಇಲ್ಲ, ಆಗುವುದಿಲ್ಲ. ಹಾಗಿದ್ರೆ ನಿರ್ಣಯವನ್ನು ಕೈಗೊಳ್ಳುವುದಕ್ಕೆ ಏನು? ಒಂದೇ ದಾರಿ ಇರುವುದು. ಸೃಷ್ಟಿ ಕಾರ್ಯಕ್ಕೆ ಏನು ಬೇಕಾಗ್ತದೆ, ಪಾಲನಾ ಕರ್ತವ್ಯಕ್ಕೆ ಎಷ್ಟು ಬೇಕಾಗ್ತದೆ ಅನ್ನುವುದರ ಕುರಿತಾಗಿ ನಾವು ಒಂದು ಲೆಕ್ಕಾಚಾರ ಮಾಡಬೇಕು. ಹೋದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚವನ್ನು ಸೃಷ್ಟಿಸುವಂತಹ, ಪಾಲಿಸುವಂತಹ, ಲಯಗೊಳಿಸುವಂತಹ ಉದ್ಯೋಗಕ್ಕಾಗಿ ನಾವು ನಿಯೋಜಿತರಾದವರು. ಈಗ ನಮಗಿರುವ ಮೂಲಧನ ಏನಿದ್ರು ಹೋದ ಕಲ್ಪದಲ್ಲಿ ಲಯವಾದ ಪ್ರಪಂಚವೇ ಹೌದಲ್ಲ. ಅಮ್ಮನ ನಿರ್ದೇಶನವೇ ಹಾಗೆ. ಸೃಷ್ಟಿ ಮಾಡುವಲ್ಲಿ, ಪಾಲನೆ ಮಾಡುವಲ್ಲಿ, ಲಯಗೊಳಿಸುವಲ್ಲಿ ನಮಗೆ ಮೂಲದ್ರವ್ಯ ಅದುವೇ ಹೋದ ಕಲ್ಪದಲ್ಲಿ ಲಯವಾದದ್ದು, ಅದು ಮೂಲದ್ರವ್ಯ. ಆದ್ದರಿಂದ ಯಾವನಲ್ಲಿ ಅದು ಎಷ್ಟು ಸೇರಿಕೊಂಡಿದೆ ಅನ್ನುವುದರ ಬಗ್ಗೆ ನಾವು ಒಂದು ತುಲನೆ ಮಾಡಬೇಕು. ಅದು ಸೃಷ್ಟಿಸುವುದಕ್ಕೆ ಹೆಚ್ಚೋ, ಪಾಲಿಸುವುದಕ್ಕೆ ಹೆಚ್ಚೋ, ಲಯಗೊಳಿಸುವುದಕ್ಕೆ ಯಾವನಲ್ಲಿ ಹೆಚ್ಚುಂಟು ಅವನು
ಹೆಚ್ಚಿನವ, ಅವನ ಉದ್ಯೋಗ ಹೆಚ್ಚಿನದು ಅನ್ನುವುದು ನಮಗೆ ನಿರ್ಣಯ ಮತ್ತು ಯಾವ ಸ್ವರೂಪದಲ್ಲಿ ಉಂಟು ಹೌದು ಅನ್ನುವುದರಿಂದ ನಿರ್ಣಯಿಸುವುದಕ್ಕೆ ಸಾಧ್ಯ. ಹೌದು. ಅದಕ್ಕಾಗಿಯೇ ನಿನ್ನ ಉದರವನ್ನು ನಾನು, ನನ್ನ ಹೊಟ್ಟೆಯೊಳಗೆ ನೀನು ಪರಸ್ಪರರು ಪ್ರವೇಶಿಸಿ ಯಾರ ಉದರದಲ್ಲಿ ಎಷ್ಟೆಷ್ಟಿದೆ ಅನ್ನುವುದನ್ನು ಕಂಡು ಪ್ರಾಮಾಣಿಕವಾಗಿ ಬಂದು ಒಪ್ಪಿದೆ, ಇದನ್ನು ಒಪ್ಪಿದೆ. ಹೌದಾ? ಹೌದು, ಸರಿ, ನನಗೆ ವಿಶ್ವಾಸ ಉಂಟು, ನನಗೆ ವಿಶ್ವಾಸ ಉಂಟು. ಸರಿ, ಹೌದೌದು. ಹಾಗಿದ್ರೆ ಮತ್ತೆ ಇದನ್ನು ಒಪ್ಪಿದೆ. ತಡ ಮಾಡುದು ಯಾಕೆ? ಹೌದೌದು. ನೀನು ನನ್ನ ಉದರವನ್ನು ಪ್ರವೇಶ ಮಾಡಿದರೆ ನನ್ನನ್ನು ದೊಡ್ಡವ ಅಂತ ನೀವು ಒಪ್ಪಿದ ಮೇಲೆ ಮತ್ತೆ ನನಗೆ ಹೋಗಬೇಕಾಗಿ ಬರಲಿಕ್ಕಿಲ್ಲ. ಅಲ್ಲ, ನಾನು ದೊಡ್ಡವ ಅಂತ ಒಪ್ಪಬೇಕು ಅಂತ ಈಗ ನನ್ನ ಹೊಟ್ಟೆಯಲ್ಲಿ ಎಷ್ಟು ಅಂತ ಬೇಕಲ್ಲ? ಎಷ್ಟು ದೊಡ್ಡವ ಅಂತ ಬೇಕಲ್ಲ? ಹೌದೌದು. ಹೊರಟ ಮೇಲೆ ಶೋಧನೆ ಇಬ್ಬರ ಹೊಟ್ಟೆಯೂ ಆಗಲೇಬೇಕು. ಹಾಗಾದ್ರೆ ನೀನು ಮೊದಲು ನೀನೇ ಅಲ್ವಾ? ಎಲ್ಲದಕ್ಕೂ ಮೊದಲು ನೀನು. ಹೌದೌದು, ನೀನೇ ಮೊದಲು ಒಳಗು. ನನಗೆ ಆ ಒಳಗೆ ಹೋಗಬೇಕಿದ್ರು ಒಂದು ಸಣ್ಣವನಾಗಬೇಡವೋ? ನನಗೀಗ ದೊಡ್ಡವನಾಗುವುದಕ್ಕಿಂತ ಸಣ್ಣವಾಗಲಿಕ್ಕೆ ಮನಸ್ಸಿಲ್ಲದಿದ್ದದ್ದು. ಹೋದ ಮೇಲೆ ಏನು ಪೂರ್ತಿ ಸಣ್ಣವ ಅಂತಾದ್ರೆ? ಹೌದೌದು. ಈಗ ಹೊರಗೆ ಇರುವಾಗ ಇಷ್ಟು ದೊಡ್ಡವ ಅಂತ ಇದ್ದೇನಲ್ಲ, ಹಾಗೆ ದೊಡ್ಡವಾಗಿ ಹೊರಗೆ. ಮತ್ತೆ ನೀ ಪ್ರಾಮಾಣಿಕ ಅಂತ ನನಗೆ ವಿಶ್ವಾಸ ಉಂಟು. ಅಯ್ಯೋ, ಅದರಲ್ಲಿ ನಿನಗೆ ಅನುಮಾನವೇ ಇಲ್ಲ. ಹಾಗಿದ್ರೆ ಮೊದಲು ನಾನು, ಆಮೇಲೆ ನೀನು. ಹೌದಾ? ನಾರಾಯಣ ಅಂತ ಉದರ ಪ್ರವೇಶ ಮಾಡಿದ್ದೇನೆ. ನಾ ದೊಡ್ಡವ ಅಂತ ಗೊತ್ತಾಗಲಿಕ್ಕೆ ಇನ್ನೊಂದು ದಾರಿ ಕಂಡುಕೊಂಡಿದ್ದೇನೆ. ನನ್ನ ಮನಸ್ಸಿಗೆ ಹೊಳೆಯಿತು, ಒಳ ಹೋದವ ಹೊರ ಬರಲಿಕ್ಕೆ ಕೊಡುದು, ಹೊರ ಬರುವುದಕ್ಕೆ ಬಿಡದೇ ಇದ್ರೆ ನಾನು ದೊಡ್ಡವ ಅಂತ ಒಪ್ಪುದೇ. ಹೊರ ಬರಬೇಕು. 8 ದ್ವಾರಗಳನ್ನು ಮುಚ್ಚಿದ್ದೇನೆ, ಆ ಒಂದು ದ್ವಾರವನ್ನು ಬಿಟ್ಟಿದ್ದೇನೆ ನಾನು. ಹೌದೌದು. ಅದರಲ್ಲಿ ಬರುವಾಗಲೇ ಗೊತ್ತಾಗ್ತದೆ, ಇಬ್ಬರಿಗೂ ಗೊತ್ತಾಗ್ತದೆ ಏನು ಮಾಡ್ತಾನೆ ಅಂತ ನಿರೀಕ್ಷೆಯಲ್ಲಿರ್ತೇನೆ. ಕಣ್ಣರಿಸಿ ನೋಡಿದರೆ ಏನು ವಿಶೇಷವನ್ನೆಲ್ಲ ಕಾಣ್ತಾ ಇದ್ದೇನೆ. ಹೋದ ಕಲ್ಪದಲ್ಲಿ ಲಯವಾದಂತಹ ಸಕಲ ಪ್ರಪಂಚಗಳು ಇಲ್ಲಿ ಅಡಗಿಕೊಂಡಿದೆ ಅನ್ನುವುದು ಸ್ಪಷ್ಟ. ಸ್ಥಿರ ಚರಾದಿ ಸಕಲ ಸೃಷ್ಟಿಗಳು ಅಡಕವಾಗಿ ಹೋಗಿದೆ. ನದಿಗಳು, ಪರ್ವತ ಬೆಟ್ಟಗಳು, ಗಿಡಲತೆಗಳು, ಗುಲ್ಮ ವೃಕ್ಷಗಳು, ಸರೀಸೃಪಗಳು, ಒಂದೇ ಎರಡೇ ಯಕ್ಷ, ರಾಕ್ಷಸ, ಮಾನವ, ದೇವ, ಹೀಗೆ ವಿವಿಧ ಜಾತಿಯ ವರ್ಗ ಪ್ರಭೇದಗಳೆಲ್ಲ ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಎಲ್ಲವೂ ನಿಶ್ಚೇಷ್ಟಿತವಾಗಿ ಚಲನೆ ಇಲ್ಲದೆ ಅಲ್ಲಿ ಹೇರಿದ ಹಾಗೆ ಬಿಟ್ಟುಕೊಂಡೇ ಉಂಟು. ಬಹುಶಃ ಬ್ರಹ್ಮಾಂಡವೇ ಇರಬೇಕು ಇವನ ಹೊಟ್ಟೆಯಲ್ಲಿ. ಆದ್ರೆ ಒಂದು ವಿಶೇಷ, ಎಲ್ಲಿ ನೋಡಿದರೂ ಕಾಂಚನದ ವರ್ಣದಿಂದ ಪರಿಶೋಭಿಸುತ್ತಾ ಇದೆ, ಬಂಗಾರದ ವರ್ಣ. ಒಂದು ದೃಷ್ಟಿಯಿಂದ ನಮ್ಮೊಳಗಿಂತಹ ಒಂದು ವಾದ ಹುಟ್ಟಿಕೊಳ್ಳುವುದಕ್ಕೆ ಆ ತಾಯಿಯ ಪ್ರೇರಣೆಯೇ ಕಾರಣವಾಗಿರಬೇಕು ಅಂತ ನನಗನ್ನಿಸ್ತದೆ. ಅವರವರನ್ನು ಅರ್ಥ ಮಾಡಿಕೊಂಡೇ ಮುಂದಿನ ಸೃಷ್ಟಿಯ ಪಾಲನಾದಿ ಕರ್ತವ್ಯಗಳಲ್ಲಿ ನಾವು ಮುಂದಾಗಬೇಕು ಅನ್ನುವಂತಹ ಆಲೋಚನೆಯನ್ನು ಆ ತಾಯಿ ಕೈಗೊಂಡರೆ ಅದಕ್ಕೆ ಹೊರತಾಗಿ ವ್ಯವಹರಿಸುವುದಕ್ಕೆ ನಮಗೆ ಸಾಧ್ಯವಾಗ್ತದೆ. ಬ್ರಹ್ಮ ಹೆಸರೇ ಸೂಚಿಸ್ತದೆ ದೊಡ್ಡವ ಅಂತ. ಬ್ರಹ್ಮ ಅಂದರೆ ದೊಡ್ಡದು ಅಂತ ಅರ್ಥ, ಅದಕ್ಕಿಂತ ದೊಡ್ಡದು ಮತ್ತೊಂದಿಲ್ಲ. ಈ ಅಪಾರ್ಥವೇ ಉಳಿಯಕೂಡದು ಅನ್ನುವುದಕ್ಕಾಗಿ ಇವನ ಯಥಾರ್ಥವೇನು ಅನ್ನುವುದನ್ನು ಗ್ರಹಿಸಿಕೊಳ್ಳುವಲ್ಲಿ ಉದರ ಶೋಧನೆ ಅನ್ನುವುದು ನನಗೊಂದು ಅವಕಾಶವಾಗಿ ಒದಗಿ ಬಂತು. ಎಲ್ಲೆಲ್ಲಿ ನೋಡಿದರೂ ಬಂಗಾರದ ವರ್ಣದಿಂದ ಕಾಣಿಸ್ತದೆ. ಬ್ರಹ್ಮ ದೊಡ್ಡದು. ಇದು ಯಾವ ಕುರಿತಾಗಿ ನಾವು ಆಡಬೇಕು? ಯಾವುದು ನಾಮರೂಪಾತ್ಮಕವಾದದ್ದಲ್ವೋ
ಯಾವುದು ಗುಣವರ್ಣಾದಿ ಸ್ವಭಾವಗಳಿಲ್ಲವೋ ಅಂತಹದನ್ನು ಬ್ರಹ್ಮ ಅಂತ ನಾವು ಗುರುತಿಸುವುದು. ಇವನಿಗೆ ಹೆಸರು ಉಂಟು, ಆಕಾರವೂ ಉಂಟು, ಮಾತ್ರವಲ್ಲ ಎಸಗುವಲ್ಲಿ ಒಂದು ಕರ್ತವ್ಯ ಉಂಟು. ಈಗ ನೋಡಿದರೆ ಹೊಟ್ಟೆಯೊಳಗೆ ಅಳಿದು ಹೋದಂತಹ ಬ್ರಹ್ಮಾಂಡಕ್ಕೊಂದು ಬಣ್ಣವೂ ಉಂಟು. ಇದೇನನ್ನು ಸೂಚಿಸ್ತದೆ? ಯಾವುದು ಪರಬ್ರಹ್ಮವೋ ಆ ಬ್ರಹ್ಮ ಇವ ಅಲ್ಲ, ಕೇವಲ ಸೃಷ್ಟಿಯ ಅಧಿಕಾರವನ್ನು ಮಾಡುವ ನಾಮರೂಪಾತ್ಮಕವಾದಂತಹ ಪ್ರಪಂಚದ ಸೃಷ್ಟಿಕರ್ತನಾದಂತಹ ವಿಧಾತ ಇವ ಅನ್ನುವಂತಹ ಯಥಾರ್ಥವನ್ನು ಗ್ರಹಿಸಿಕೊಳ್ಳುವುದಕ್ಕೆ ಒಂದು ಅವಕಾಶ ಒದಗಿ ಬಂತು ಅನ್ನುವುದು ಸ್ಪಷ್ಟ. ಇಲ್ಲೇ ಇದ್ದು ಕಾಲಹರಣ ಅಲ್ಲ, ಕಂಡದ್ದನ್ನು ಹೋಗಿ ಹೇಳಬೇಕಾದ ಅವಶ್ಯಕತೆ ಉಂಟು. ಆದ್ದರಿಂದ ಮುಂದೆ ಬಂದ ದಾರಿಯನ್ನೇ ಆಧರಿಸಿ ಹಿಂದಕ್ಕೆ ತೆರಳೋಣ ಅನ್ನುವಂತಹ ಉದ್ದೇಶದಿಂದಲೇ ನಾನು ಮೇಲೇರಿದರೆ ಪಥ ಗೋಚರಿಸುವುದಿಲ್ಲ. ಊರ್ಧ್ವಾದಿ ಲೋಕಗಳನ್ನೆಲ್ಲ ಸಂಚರಿಸಿದೆ, ಎಷ್ಟು ಮೇಲೆ ಹೋದರೂ ಪಥ ಕಾಣಿಸುವುದಿಲ್ಲ. ಬಾಯಿ ತೆರೆದು ದಾರಿ ಕೊಟ್ಟಿದ್ದ, ಹೊಟ್ಟೆಯೊಳಗೆ ನಾನು ಸೇರಿದ್ದೆ. ಈಗ ಅದೊಂದು ಹೌದು, ನಾನು ಅವನ ಹೊಟ್ಟೆಯೊಳಗೆ ಬಂದೆ. ಶಂಕರ ಮೊದಲೇ ನನ್ನಲ್ಲಿ ಐಕ್ಯನಾದ. ಈಗ ಆ ಜಲರಾಶಿಯ ಮೇಲೆ ಅವನು ಒಬ್ಬನೇ ಇದ್ದಾನೆ. ಮತ್ತು ಜೊತೆಗೆ ಯಾರಾದರೂ ಒಬ್ಬರಿದ್ದರೆ ಬಾಯಿ ಮುಚ್ಚಿ ಕುಳಿತುಕೊಳ್ಳುವ ಸ್ವಭಾವ ಅಲ್ಲ ಅವನು. ಯಾರೂ ಇಲ್ಲ, ಅದಕ್ಕೆ ಬಾಯಿ ಮುಚ್ಚಿ ಕುಳಿತಿರಬೇಕು. ನಮಗೀಗ ಅದೇ ಆಗಬೇಕೆಂದೇನೂ ಇಲ್ಲ. ಅದಕ್ಕಿಂತಲೂ ಮೇಲೆ ಹೋದರೆ ದಾರಿ ಸಿಕ್ಕುವುದಿಲ್ಲ. ಕೆಳಗಿಳಿದು ಹುಡುಕಿದರೆ ಬೆಳಕೊಂದು ಮೇಲ್ಮುಖವಾಗಿ ಹರಿದು ಬರ್ತಾ ಇದೆ. ಮೇಲ್ಮುಖವಾಗಿ ಬೆಳಕು ಬರ್ತದೆ ಅಂತಾದರೆ ದಾರಿ ಅಧೋದ್ವಾರ ಅನ್ನುವುದು ಸ್ಪಷ್ಟವೇ. ಎಲ್ಲ ಇದ್ಯಾಕೆ ಹೀಗಾಯಿತು? ಉಳಿದ ಯಾವ ದ್ವಾರಗಳು ತೆರೆದಿಲ್ಲ, ಅಧೋದ್ವಾರವೊಂದನ್ನು ಮಾತ್ರ ಉಳಿಸಿತ್ತು. ಹೋ 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 ನಮಗೊಂದು ಪರೀಕ್ಷೆ ಒಡ್ಡಿದ್ದಾನೆ ಎನ್ನುವುದು ಸ್ಪಷ್ಟವೇ. ಬಾಯಿಯನ್ನೇ ತೆರೆದು ಉದರವನ್ನು ಪ್ರವೇಶಿಸುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತಹ ವಿಧಾತ ಅಧೋದ್ವಾರವೊಂದನ್ನಷ್ಟೇ ಉಳಿಸಿ ಮಿಕ್ಕುಳಿದ 8 ದ್ವಾರಗಳನ್ನು ಬಂಧಿಸಿ ಕುಳಿತಿದ್ದಾನೆ. ನನಗೊಂದು ಪರೀಕ್ಷೆ, ಏನು ಮಾಡ್ತಾನೆ ನಾರಾಯಣ ನೋಡೋಣ ಅಂತ. ನಮಗೆ ಮಾನ ಅಪಮಾನಗಳು ಸಮಾನವೇ. ಯಾವನಿಗೆ ನಾನು ಅನ್ನುವ ಭಾವವೇ ಇಲ್ಲವೋ ಅಂಥವನಿಗೆ ಸ್ವಾಭಿಮಾನದ ಪ್ರಶ್ನೆಯೇ ಇಲ್ಲ. ಇದನ್ನೂ ಪ್ರಪಂಚ ಅರ್ಥ ಮಾಡಿಕೊಳ್ಳುವುದಕ್ಕೆ ಮುಂದಿನ ಪ್ರಪಂಚಕ್ಕೊಂದು ಅವಕಾಶ ಆದೀತು. ಕಂಡ ದಾರಿಯಿಂದ ಕೆಳಗಿಳಿಯೋಣ. ಶೋಧಿಸಿದೆ, ಎಲ್ಲ ನೋಡಿದೆ. ಏನಯ್ಯ ಪುಣ್ಯಾತ್ಮ, ನೋಡಿ ಮುಗಿಯುವಂಥದ್ದು. ಎಲ್ಲಿ ದೃಷ್ಟಿ ಹರಿಸಿದ್ರು ಹೋದ ಕಲ್ಪದಲ್ಲಿ ಲಯವಾದಂತಹ ಸಕಲ ಸಚರಾಚರಂಗಳೇ ಗೋಚರಿಸ್ತಾ ಇದೆ. ಎಲ್ಲ ಉಂಟು. ನಿನ್ನ ಹಾಗಿದ್ದವ ಇದ್ದಾನೆ, ಹರನ ಹಾಗಿದ್ದವ ಇದ್ದಾನೆ, ಹೌದೌದು. ಆದರೆ ಒಬ್ಬ ನಾರಾಯಣ ಮಾತ್ರ ಇಲ್ಲಿ ಕಾಣಲಿಕ್ಕೆ ಸಿಗಲಿಲ್ಲ. ನೀನೇ ಇದೆಯಲ್ಲ ಅಲ್ಲ, ಕಳೆದ ಕಲ್ಪದ ಇಲ್ಲ ನಾರಾಯಣ ಒಬ್ಬ ಕಾಣಲಿಲ್ಲ. ಗೊತ್ತಾಗಿದೆ, ಒಳಗಿನ ನಾರಾಯಣನಿಗೆ ಗೊತ್ತಾಗಿದೆ ನಾ ದೊಡ್ಡವಂತ. ಅದಕ್ಕೆ ಅವ ಕಾಣಿಸಲಿಲ್ಲೋ? ಏನು ಕಾಣಿಸಲಿಲ್ಲ, ಅಡಗೆ ಗೊತ್ತಿದ್ದಾನೆ ಇಲ್ಲಿ. ಬಹುಶಃ ನನಗಿನ್ನು ಕಾಣಿಸಿ ನನಗೂ ಅವನಿಗೊಂದು ಸಂಘರ್ಷ ಆಗುವುದು ಬೇಡ ಅಂತಲ್ಲ ಇದ್ರೂ ಇರ್ಬೋದು. ಆದರೆ ಒಂದೇ, ಯಾವುದಕ್ಕೂ ಚಲನ ಇಲ್ಲ, ಮಾತ್ರ ಎಲ್ಲ ನಿರ್ಜೀವ, ಎಲ್ಲ ಸ್ಥಿರ ಸ್ಥಿರ ಗಟ್ಟಿ ಉಂಟು. ಗಟ್ಟಿ ಅಂದ್ರೆ ಆಚೀಚೆ ಹೋಗ್ಲಿಕ್ಕೆ ಆಗು ಜೀವವೇ ಇಲ್ಲ, ಚಲನ ಇಲ್ಲ, ಎಲ್ಲ ಅಂತರ್ಮುಖಿಯಾಗಿ ತಪಸ್ಸಿನಲ್ಲಿ ಕುಳಿತಿದ್ದಾರೆ. ಆದರೆ ಇನ್ನೊಂದು ವಿಶೇಷ, ಎಲ್ಲಿ ನೋಡಿದ್ರು ಕುಂದಣದ ವರ್ಣದಿಂದ ರಂಜಿಸ್ತಾ ಇದೆ. ಶ್ರೀಮಂತ ಬ್ರಹ್ಮ, ಶ್ರೀಮಂತ. ಬಣ್ಣ ಬಂಗಾರದ ಬಣ್ಣ, ಬಂಗಾರವೇ ಅಲ್ಲ ಬಣ್ಣ.
ಇದು ಬಂಗಾರದ ಬಣ್ಣ ಆದ್ರೂ ಉಂಟು. ಆದರೆ ಬಂಗಾರವೇ ಆಗ್ಲಿ, ನಮಗೀಗ ಅದನ್ನು ಆಗ್ಲಿಕ್ಕೆ ಏನು ಬ್ರಹ್ಮ ಬಂಗಾರ. ಹಾ, ಆದ್ದರಿಂದ ಇದು ಮುಂದೆ ನಿನ್ನಿಂದ ಸೃಷ್ಟಿಸಲ್ಪಟ್ಟ ಜಗತ್ತಿಗೆಲ್ಲ ಗೊತ್ತಾಗಬೇಕು ನಿನ್ನ ಹೊಟ್ಟೆಯೊಳಗೆ ಏನು ಉಂಟು. ಅದಕ್ಕಾಗಿ ನಿನಗೊಂದು ಹೆಸರಿಡುವ ಅಂತ ಆಲೋಚನೆ ಮಾಡಿದ್ದೆ. ನಾಮಕರಣ. ಹಿರಣ್ಯಗರ್ಭ, ಬುದ್ಧಿವಂತ, ಕನಕೋದರ. ನಾಮಕರಣ ಮಾಡಿ ದೊಡ್ಡವನಾದಿ ನೀನು. ನನಗೊಂದು ಒಂದು ಬಿರುದು ಕೊಟ್ಟಿಯಲ್ಲ, ಒಂದು ಉಪಾಧಿಯನ್ನು ಕೊಟ್ಟಿ ನೀನು. ಆ ದೃಷ್ಟಿಯಿಂದ ನನಗೆ ಸಂತೋಷವಾಯಿತು. ನಾನು ಒಬ್ಬ ಕೊಟ್ಟರೆ ಇಟ್ಟುಕೊಳ್ಳುವವನೇ ಅಲ್ಲ, ಕೊಡುವವನೇ. ಹೌದು, ಒಂದು ನಾಮಕರಣ ಮಾಡಲಿಲ್ಲ ಅನ್ವರ್ಥವಾಗಿ ಕೆಳದ್ವಾರದ ಬಂದಿದ್ದಿ. ಅದಕ್ಕೆ ಆ ಅರ್ಥವು ಅಂತ ನೀ ಕೇಳಬೇಡ. ಅಧೋಕ್ಷಜ ಅಂತ ನಿನಗೆ ನಾಮಕರಣ ಮಾಡಿದ್ದೆ. ಅದು ಒಂದು ಅರ್ಥ. ಈಗ ನಮಗೇನಾಗಬೇಕು? ಹೌದೌದು, ಕೆಳಗಿನ ಕಣ್ಣಿನಿಂದ ಬಂದವ. ಹೌದಾ? ಹೌದು, ಬಂದವ. ಹೌದು, ಅಷ್ಟೇ. ಹೌದೌದು, ಬೇರೆ ವಿಶೇಷ ಬೇರೆ ಜ್ಞಾನಿಗಳು ಕಂಡುಕೊಳ್ಳಿ. ಹೌದು, ನಮಗೆ ಅಗತ್ಯ ಇಲ್ಲ. ಈಗ ಈ ಸಂದರ್ಭಕ್ಕೆ ನಾನೀಗ ನಿನ್ನನ್ನು ಶೋಧಿಸಬೇಕು. ಹೇಗಾದ್ರೆ ನಾನು ಎಷ್ಟು ದೊಡ್ಡವ ಅಂತ ಗೊತ್ತಾಗಬೇಕಲ್ಲ. ಅಲ್ಲ, ನಾನೆಷ್ಟು ಸಣ್ಣವ ಅಂತ ಅದು ಹೌದು. ಹೌದೌದು, ಅದಕ್ಕಾಗಿ ಹೌದು ಹೋಗುದೇ ಹೊರಟಿದ್ದೇನೆ. ದೊಡ್ಡವನಾಗಿಯೇ ಹೋಗಿದ್ದಾನೆ. ಸಣ್ಣವನಾಗಿ ಹೋಗಿ ದೊಡ್ಡವನಾಗಿ ಹೊರಗೆ ಬರಬೇಕಿತ್ತು. ಹಾಗಾಗಲಿಲ್ಲ, ದೊಡ್ಡವನಾಗಿ ಒಳಗೆ ಹೋಗಿದ್ದಾನೆ. ಹಾಗಿದ್ರೆ ಪರಿಣಾಮ ಸಣ್ಣವನಾಗಿ ಹೊರಗೆ ಬರ್ತಾನೆ ಅಂತಾರೆ. ವಿರೂಪ ಸ್ವಾಭಾವಿಕವಾದದ್ದು. ಆದ್ದರಿಂದಲೇ ವಿಕಾರಾದಿಗಳಿಂದ ಹೊರತಾಗಿರುವನು ಬ್ರಹ್ಮನೂ ಅಲ್ಲ. ಏರಿದಷ್ಟೇ ಇಳಿಯಲೂ ಬೇಕಾಗ್ತದೆ. ಏನು ಮಾಡೋಣ? ಏನೂ ಮಾಡದಿರೋಣ, ಅದೇ ಒಳ್ಳೆಯದು. ಇವನಿಂದಾದ ಪ್ರಯತ್ನ ಮಾಡಿದ್ದಾನೆ. ಅಷ್ಟದ್ವಾರಗಳನ್ನು ಬಂಧಿಸಿ, ಒಂದು ದ್ವಾರ ತೆರೆದಿಟ್ಟದ್ಯಾಕೆ? 9 ಬಂಧಿಸುವುದಕ್ಕಾಗುವುದಿಲ್ಲ ಅನ್ನುವ ಕಾರಣಕ್ಕೆ. ನಮಗೆ 9 ಬಂಧಿಸಿದರೂ ಸಮಸ್ಯೆ ಆಗುವುದಿಲ್ಲ. ಆದ್ದರಿಂದ ನವದ್ವಾರಗಳನ್ನು ಬಂಧಿಸಿ ಸುಮ್ಮಗಿರ್ತೇನೆ. ಏನು ಮಾಡ್ತಾನೋ ಪ್ರವೇಶ ಮಾಡಿದೆ. ಸರಿದ ಕಲ್ಪದಲ್ಲಿ ಲಯವಾದಂತಹ ಸರ್ವ ಮೇದಿನಿ ಕಾಣುತ್ತಾ ಇದೆ, ಪ್ರತ್ಯೇಕವಾಗಿ ಪ್ರತ್ಯೇಕವಾಗಿ. ಭೂಲೋಕ, ಭುವರ್ಲೋಕ, ಸ್ವರ್ಲೋಕ, ಜನಲೋಕ, ಮಹಾಲೋಕ, ತಪೋಲೋಕ, ಸತ್ಯಲೋಕ, ಅತಳ, ವಿತಳ, ಸುತಳ, ರಸಾತಳ, ಮಹಾತಳ, ಪಾತಾಳ, ಅಧೋಲೋಕಗಳು, ಭೌತಕ್ಕೆ ಸಂಬಂಧಪಟ್ಟ, ಮೃಣ್ಮಯಕ್ಕೆ ಸಂಬಂಧಪಟ್ಟ ಎಲ್ಲವೂ ಇದೆ ಇಲ್ಲಿ. ಸಚೇತನವಾಗಿದೆ. ಒಂದು ಮಾತು ಹೇಳಿದ ನಾರಾಯಣ, ಬ್ರಹ್ಮ ರಾಶಿ ರಾಶಿಯಾಗಿದೆ, ಯಾವುದಕ್ಕೂ ಚೇತನ ಇಲ್ಲ, ಎಲ್ಲ ನಿಷ್ಕ್ರಿಯವಾಗಿದೆ. ಆದರೆ ವಿಷ್ಣುವಿನ ಉದರದಲ್ಲಿ ಎಲ್ಲವೂ ಸಚೇತನಗೊಂಡಿದೆ. ಏನು ಹೊಳಪು, ಏನು ಬೆಳಕು, ಇಲ್ಲಿ ಕತ್ತಲೆಯ ಅನುಭವವೇ ಇಲ್ಲ. ನೀರು ಹರಿಯುತ್ತಾ ಇದೆ, ಗಾಳಿ ಬೀಸ್ತಾ ಇದೆ, ಬೆಂಕಿ ಉರಿತಾ ಇದೆ. ಬ್ರಹ್ಮನ ಉದರದಲ್ಲಿ ಯಾವುದು ನೀರು, ಯಾವುದು ಬೆಂಕಿ, ಯಾವುದು ಗಾಳಿ, ಅದರ ಸ್ವಭಾವ ಏನು, ಗುಣಧರ್ಮಗಳೇ ಗೊತ್ತಾಗಲಿಲ್ಲಲ್ಲ. ಆದರೆ ನಾರಾಯಣ ಉದರದಲ್ಲಿ ಬೆಂಕಿಯ ಬಿಸುಪು ಇದೆ, ಅದರ ಉರಿಯುವ ಗುಣವೂ ಇದೆ. ಗಾಳಿಯ ತಣುಸು ಇದೆ, ಅದರ ಬೀಸುವಿಕೆಯೂ ಇದೆ. ಸಚೇತನವಾಗಿದೆ. ಅಷ್ಟು ಮಾತ್ರ ಅಲ್ಲ, ದ್ವಾದಶಾದಿತ್ಯರು, ಏಕಾದಶ ರುದ್ರರು, ದಶ ದಿಕ್ಕುಗಳು, ನವಬ್ರಹ್ಮರು. ಒಂದು ಮಾತು ಹೇಳಿದನಲ್ಲ ವಿಷ್ಣು, ಅಲ್ಲಿ ಬ್ರಹ್ಮ ಇದ್ದಾನೆ, ಅಲ್ಲಿ ಶಿವ ಇದ್ದಾನೆ, ಒಬ್ಬನೇ ಒಬ್ಬ ನಾರಾಯಣ ಇಲ್ಲ. ಪ್ರತ್ಯೇಕವಾಗಿ ಒಬ್ಬ ನಾರಾಯಣ ಇಲ್ಲ, ಅವನಿವನೇ. ಆದರೆ ನಾರಾಯಣನ ಹೊಟ್ಟೆಯಲ್ಲಿ ಈ ಬ್ರಹ್ಮ ಮಾತ್ರ ಅಲ್ಲ, ನವಬ್ರಹ್ಮರಿದ್ದಾರೆ, ನಾರಾಯಣನನ್ನೇ ಸ್ತುತಿ ಮಾಡ್ತಾ ಇದ್ದಾರೆ ಅವರು. ಏಕಾದಶ ರುದ್ರರಿದ್ದಾರೆ, ಅವರು ವಿಷ್ಣುವನ್ನೇ ಸ್ತುತಿ ಮಾಡ್ತಾ ಇದ್ದಾರೆ. ದ್ವಾದಶ ಆದಿತ್ಯರಿದ್ದಾರೆ, ಅವರು ನಾರಾಯಣನ ಸಂಸ್ತುತಿ ಮಾಡ್ತಾ ಇದ್ದಾರೆ.
ನೋಡಿ, ಸಂತರು, ಮಹಂತರು, ಜ್ಞಾನಿಗಳು, ವಿಜ್ಞಾನಿಗಳು ಎಷ್ಟು ಮಂದಿ. ಅಂಡಜ ಇದೆ, ಸ್ವೇದಜ ಇದೆ, ಉದ್ದುಜ ಇದೆ, ಜರಾಯುಜ ಇದೆ. ಯಾವುದನ್ನು ನಾನು ಮುಂದೆ ಸೃಷ್ಟಿ ಮಾಡುವುದಕ್ಕಿದ್ದೇನೋ ಆ ಸೃಷ್ಟಿ ಮಾಡುವುದಕ್ಕೆ ಬೇಕಾದ ಮೂಲದ್ರವ್ಯಗಳು ಎಲ್ಲ ನಾರಾಯಣನ ಹೊಟ್ಟೆಯಲ್ಲಿ ಉಂಟಲ್ಲ. ಛೇ, ಸುಮ್ಮನೆ ಅಹಂಕಾರಿಯಾಗಿ ಹೋದೆ. ಬಹುಶಃ ರಜೋಗುಣಕ್ಕದು ಸ್ವಭಾವ ಅಂತ ತಿಳ್ಕೊಂಡೆ. ನಾರಾಯಣ ಎಷ್ಟು ಹೇಳಿದರೂ ನನಗೆ ನಾರಾಯಣನ ಶ್ರೇಷ್ಠತ್ವವನ್ನು, ಜ್ಯೇಷ್ಠತ್ವವನ್ನು ಒಪ್ಪುವುದಕ್ಕಾಗಲಿಲ್ಲ. ಯಾಕೆ? ನಾನು ನೋಡಲಿಲ್ಲ. ಕಿವಿಯಿಂದ ಕೇಳಿದ್ದು ಸತ್ಯವಾಗಬೇಕು ಅಂತಿಲ್ಲ, ಆದರೆ ಕಣ್ಣಿನಿಂದ ನೋಡಿದ್ದ ಅನುಭವಕ್ಕೆ. ಇವನ ಉದರ ಪ್ರವೇಶ ಮಾಡಿದ ಕಾರಣ ನಾರಾಯಣ ಎಷ್ಟು ಶ್ರೇಷ್ಠ. ತದ್ವಿಷ್ಣು ಪರಮಂ ಪದಂ. ಸರ್ವೋತ್ತಮತ್ವ ನಾರಾಯಣನಲ್ಲಿ ಕಾಣ್ತಾ ಉಂಟಲ್ಲ ನನಗೆ. ಸುಮ್ಮನೆ ಇವನಲ್ಲಿ ವಾದ ಬೆಳೆಸಿದ್ದು ನಾನು. ನಾರಾಯಣ ನಾ ದೊಡ್ಡವ ಅಂತ. ಅದಕ್ಕೆ ಅರ್ಥವೇ ಇಲ್ಲ. ಯಾಕೆ ನನ್ನಲ್ಲಿ ಅಹಂಕಾರ ಹುಟ್ಟಿತು? ರಜೋಗುಣಕ್ಕೆ ಸ್ವಭಾವ ಅಂತಷ್ಟೇ ಹೇಳಬೇಕು. ಮತ್ತೊಬ್ಬರ ಉಪದೇಶ ಬೇಕಾಗಿಲ್ಲ. ನನ್ನನ್ನು ನಾನು ಅರ್ಥ ಮಾಡಿಕೊಳ್ಳುವುದಕ್ಕೆ ವಿಷ್ಣುವಿನ ಉದರ ಪ್ರವೇಶ ಮಾಡಿದ್ದು ಒಳ್ಳೆಯದಾಯಿತು ಅಂತ ಆಯ್ತಾ ಇಲ್ಲ? ನಾನು ಉದರ ಪ್ರವೇಶ ಮಾಡದೇ ಇದ್ದರೆ ನನ್ನನ್ನು ನಾನು ಅರ್ಥ ಮಾಡಿಕೊಳ್ಳಲಿಕ್ಕೆ ಇರಲಿಲ್ಲ. ನನ್ನನ್ನು, ವಿಷ್ಣುವಿನನ್ನು ಎಷ್ಟು ಅರ್ಥ ಮಾಡಿದ್ದೇನೆ ಅಂತ ಮುಖ್ಯ ಅಲ್ಲ, ನನ್ನನ್ನು ನಾನು ಅರ್ಥ ಮಾಡಿಕೊಳ್ಳುವಂತಾಯಿತು. ಛೇ, ಎಷ್ಟು ದೊಡ್ಡವ, ಎಷ್ಟು ಶ್ರೇಷ್ಠ. ಸತ್ವಗುಣೋಪೇತನು. ಹಾಗಾದ ಕಾರಣ ನಾನು ಎಂಬ ಅಹಮಿಕೆಯೇ ಇಲ್ಲ. ಬ್ರಹ್ಮ ನೀ ದೊಡ್ಡವ ಅಲ್ಲ, ನಾ ದೊಡ್ಡವ ಅಲ್ಲ, ಶಿವ ದೊಡ್ಡವಲ್ಲ, ನಾನು ಸಮಾನರು. ಈ ಸಮಾನ ದೃಷ್ಟಿ, ಈ ಸಮಾನ ಜ್ಞಾನ ಸತ್ವಗುಣಕ್ಕಲ್ಲದೆ ಮತ್ತಿನ್ನೇನು. ಇಲ್ಲೇ ಇರುವ ಅಂತ ಅಂದಿಸ್ತದೆ, ಆದರೆ ಅದು ಮುಖ್ಯ ಅಲ್ಲ. ತಾಯಿ ಸೃಷ್ಟಿಸುವ ಕೆಲಸ ಕೊಟ್ಟಾಗಿದೆ. ಹೊರಗೆ ಹೋಗಬೇಕು, ಸೃಷ್ಟಿಯ ಕೆಲಸ ತೊಡಗಬೇಕು. ಅದಕ್ಕಿಂತ ಮೊದಲು ನಾರಾಯಣ ನೀ ದೊಡ್ಡವ, ನಿನ್ನ ಮುಂದೆ ನಾನು ದೊಡ್ಡವನಲ್ಲ, ನಾನು ದೊಡ್ಡನಾದೆ ಅಂತ ಹೇಳಬೇಕೋ ಬೇಡವ? ಇದು ಪ್ರಾಮಾಣಿಕತನ. ಇಲ್ಲಿಂದಲೇ ನಾನು ಜಾರಿಕೊಳ್ಳುವುದು, ಇನ್ನೇನೋ ಮಾಡುವುದಲ್ಲ. ನಾರಾಯಣನ ಮುಂದೆ ಕಂಡುಕೊಂಡು ಈ ಸತ್ಯವನ್ನು ಅರುಹಿ ನಾರಾಯಣನ ಜ್ಯೇಷ್ಠತ್ವವನ್ನು, ಶ್ರೇಷ್ಠತ್ವವನ್ನು ನಾನು ಒಪ್ಪಲೇಬೇಕು. ಮತ್ತೊಬ್ಬನ ಹಿರಿತನವನ್ನು, ಶ್ರೇಷ್ಠತ್ವವನ್ನು ಒಪ್ಪುವುದರಿಂದ ನಾವು ಕಿರಿಯರಾಗುವುದಿಲ್ಲ, ನಾವು ಮತ್ತಷ್ಟು ಹಿರಿಯರಾಗ್ತೇವೆ. ನಾವು ಸಣ್ಣವರಾಗುವುದಿಲ್ಲ, ಮತ್ತಷ್ಟು ನಾವು ದೊಡ್ಡವರಾಗುವುದಕ್ಕೆ ಸಾಧ್ಯ ಉಂಟು. ಅದಕ್ಕಾಗಿ ತೆರಳುವುದಲ್ಲವೇ ನಾವು ಹೋದ ದಾರಿಯಲ್ಲೇ ಬರುವುದು ಸಭ್ಯತನ ಅಲ್ವೋ? ಹೌದು, ಹೊಟ್ಟೆ ಒಳಗೆ ಇಳಿದದ್ದು ನಾನು ತುಟಿಯ ಎಡೆಯಿಂದ. ತೆರಳುವೆ ಹೊರಗೆ ಅಂತ ನಾನು ಮೇಲಕ್ಕೆ ಏರಿ ಬಂದ್ರೆ ನಾರಾಯಣ ತುಟಿ ತೆರೆಯದೇ ಕೂತಿದ್ದಾನಲ್ಲ. ಮಿಕ್ಕುಳಿದ ಯಾವ ದ್ವಾರದಲ್ಲಿ ಹೊರಗೆ ಹೋಗಲಿಕ್ಕೂ ಉಪಾಯ ಇಲ್ಲ. ಮೆಲ್ಲ ಕಿವಿಯಿಂದ ಹೊರಗೆ ಬೀಳುವುದಾ, ಮೂಗಿನ ಹೊಳ್ಳೆಯಿಂದ ಹೊರಗೆ ಸಾರುವುದಾ? ಯಾವ ದ್ವಾರವನ್ನೂ ನಾರಾಯಣ ತೆರೆದು ನಿಲ್ಲಿಲ್ಲ. ನೀನು ಕೆಳಮುಖದ ದ್ವಾರದಿಂದ ಬಂದಿದ್ದಿ, ಹಾಗಾದ ಕಾರಣ ಅಧೋಕ್ಷಜ, ನನ್ನಲ್ಲಿ ಹೊಳದ ಒಂದು ಸಣ್ಣ ಕನಿಷ್ಠ ಭಾವ. ಹೀಗಾದರೂ ನಾರಾಯಣನನ್ನು ಸಣ್ಣ ಮಾಡುವ ಅಂತ ಕೆಳಗಿಳಿದೆ, ಹೇಗಾದರೂ ಹೊರಗೆ ಬೀಳಬೇಕಲ್ಲ. ಮೀನಿನಿಂದ ಇಳಿದದ್ದು ಕೆಳಗೆ ಇಳಿಬೇಕು, ಅದನ್ನು ಮುಚ್ಚಿ ಕೂತಿದ್ದಾನೆ ನಾರಾಯಣ. ನಾನು ಅಹಂಕಾರಿಯಾದೆ, 8 ದ್ವಾರವನ್ನು ಮುಚ್ಚಿದ್ದೇನೆ, 9 ತೆರೆದಿಟ್ಟಿದ್ದೇನೆ. ನನಗೆ ಅನ್ನಿಸ್ತದೆ ನನಗೆ ಮುಚ್ಚಲಿಕ್ಕೆ ಆಗಲಿಲ್ಲ. ಮುಚ್ಚಲಿಕ್ಕೆ ಆಗ್ತಿದ್ರೆ ನಾನು ಅದನ್ನು ಮುಚ್ಚುತ್ತಿದ್ದೆ. ಯಾಕೆ ಮುಚ್ಚಲಿಕ್ಕೆ ಆಗಲಿಲ್ಲ? ಅದನ್ನು ಮುಚ್ಚಿದರೆ ಬ್ರಹ್ಮನೇ ಉಳಿಯುವುದಿಲ್ಲ.
ನನ್ನ ಉಳಿವಿಗೆ ಬೇಕಾದ್ದು ಹೊರಗಿನಿಂದಲೇ ಬರಬೇಕು, ದೇಹಕ್ಕೆ ಒಳಗೆ ಸಾಕಾಗುವುದಿಲ್ಲ. ಆ ಕಾರಣದಿಂದ 9ನೇ ದ್ವಾರ ಮುಚ್ಚಲಿಕ್ಕಾಗಲಿಲ್ಲ ನನಗೆ. ದೊಡ್ಡಸ್ಸಿಗೆ ಮಾತಾಡಿದೆ ನಾನು. ಒಂದು ದ್ವಾರ ನಾನು ತೆರೆದಿಟ್ಟಿದ್ದೇನೆ, ಮುಚ್ಚಲಿಕ್ಕಾಗದೆ ತೆರೆದಿಟ್ಟಿದ್ದೇನೆ, ಆತ ಬಿಟ್ಟಿದ್ದೆ. ನಾರಾಯಣ ನವದ್ವಾರವನ್ನು ಮುಚ್ಚಿ ಕೂತಿದ್ದಾನೆ ಅಂತ ಅರ್ಥ ಏನು? ಹೊರಗಿನ ಯಾವ ಅವಲಂಬನವೂ ಅವನಿಗೆ ಬೇಡ. ತಾನು ಸಚೇತನನಾಗಿರುವುದಕ್ಕೆ ಎಲ್ಲವೂ ಅವನ ಒಳಗಿದೆ. ಹೊರಗಿನಿಂದ ಯಾವುದೂ ವಿನಿಯೋಗ ಇಲ್ಲ ಅವನಿಗೆ. ಹೊರಗೆ ಹೋಗಲಿಕ್ಕಾಗುವುದಿಲ್ಲ. ಸಾವಿರ ಸಾವಿರ ವರ್ಷ ಕಳೆಯಿತು. ತಾಯಿ ಹೇಳಿದ್ದಾಳಲ್ಲ, ಜಯ ಜಯ ಸ್ಮರಿಸೆ ಹರಿಯ ನಾಭಿ ಕಮಲನಾಳದಲ್ಲಿ ದಾರಿ ಕಾಣುತ್ತಾ ಇದೆ. ಧೈರ್ಯದಲ್ಲಿ